ಸ್ನೇಹಿತರ ಅತ್ಯಂತ ವಿಶೇಷವಾದ ಅತ್ಯಂತ ಪ್ರಮುಖವಾಗಿರತಕ್ಕಂತಹ ಕ್ಯಾಂಪಸ್ ವರ್ಡಿಕ್ಟ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾಲೇಜು ವಿದ್ಯಾರ್ಥಿಗಳು ನಡೆಸ್ತಾ ಇರತಕ್ಕಂತಹ ಅತ್ಯಂತ ವಿಶೇಷವಾದ ಡಿಬೇಟ್ ಕಾರ್ಯಕ್ರಮ ಕ್ಯಾಂಪಸ್ ವರ್ಡಿಕ್ಟ್. ಅವರಿಗೆ ಸಾಕಷ್ಟು ಮೊದಲಾಗಿ ಪ್ರಶ್ನೆಗಳನ್ನು ಕೊಟ್ಟು ಆ ಪ್ರಶ್ನೆಗಳಿಗೆ ಸಾಕಷ್ಟು ಅಧ್ಯಯನವನ್ನ ಸಂಶೋಧನೆ ಮಾಡ್ಕೊಂಡ್ಬಂದು ಅದನ್ನು ಪ್ರೆಸೆಂಟ್ ಮಾಡುವಂತಹ ಡಿಬೇಟ್ ಮಾಡುವಂಥ ವಿಶೇಷವಾದ ಕಾರ್ಯಕ್ರಮ ಕ್ಯಾಂಪಸ್ ವರ್ಡಿಕ್ಟ್. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ MSW ವಿದ್ಯಾರ್ಥಿಗಳಿದ್ದಾರೆ. ತೆಂಕನಡಿಯೂರು ಕಾಲೇಜಿನಲ್ಲಿ ಬಹಳ ಚೆನ್ನಾಗಿ ಅಧ್ಯಯನ ಮಾಡ್ತಾ ಇರತಕ್ಕಂತಹ ಸಾಕಷ್ಟು ಡಿಬೇಟ್ಸ್ ಮಾಡ್ತಾ ಇರತಕ್ಕಂಥ ವಿದ್ಯಾರ್ಥಿಗಳು ಮಾತಾಡ್ತಾರೆ. ಅವರ ಜೊತೆ ಮಾತಾಡೋಣ ಸ್ನೇಹಿತರೆ. ಇವತ್ತಿನ ಟಾಪಿಕ್ ಕೂಡ ಅತ್ಯಂತ ವಿಶೇಷವಾಗಿದೆ, ಪ್ರಸ್ತುತವಾಗಿದೆ, ಅತ್ಯಂತ ಸಂಗತವಾದ ಟಾಪಿಕ್ ಸ್ನೇಹಿತರೆ. ಜಲ ಸಂರಕ್ಷಣೆ ಇವತ್ತು ನೀಡ್ ಆಫ್ ದ ಆರ್. ಖಂಡಿತಕ್ಕೂ ಇವತ್ತು ಅತಿ ಅಗತ್ಯವಾದ ಟಾಪಿಕ್ ಅಂತ ನಂಗೆ ಅನಿಸ್ತಾ ಇದೆ. ಆ ಟಾಪಿಕ್ ಮೇಲೆ ಅವರ ಮಾತುಗಳನ್ನು, ಅಭಿಪ್ರಾಯಗಳನ್ನು ದಾಖಲಿಸುವಂಥ ಕಾರ್ಯಕ್ರಮ ಕ್ಯಾಂಪಸ್ ವರ್ಡಿಕ್ಟ್. ಮತ್ತೆ ಸ್ವಾಗತವನ್ನು ಕೋರ್ತಾ ನಾನು ಅವರನ್ನೇ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಸುದೀಪ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ದರ್ಶಿನಿ ಅವರಿಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. ಹಾಗೆ ಪ್ರಕಾಶ್ ಕೆ ಅವರು ಕೂಡ ಸಾಕಷ್ಟು ಅಧ್ಯಯನ ಮಾಡಿ ಕಾರ್ಯಕ್ರಮಕ್ಕೆ ಆಮಂತ್ರಿತ, ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೇನೆ. ಸುದೀಪ್ ಅವರ ಮೂಲಕ ನಾನು ಸ್ಟಾರ್ಟ್ ಮಾಡ್ತೇನೆ. ಸಾಕಷ್ಟು ಪ್ರಶ್ನೆಗಳನ್ನ ಕೊಡಲಾಗಿದೆ, ಸಿದ್ಧತೆ ಮಾಡ್ಕೊಂಡ್ ಬಂದಿದ್ದೀರಿ. ಇಷ್ಟವಾದ ಟಾಪಿಕ್ಕು ಇವತ್ತು ಜ್ವಲಂತವಾದ ಸಮಸ್ಯೆಗಳು. ಚೆನ್ನಾಗಿ ನೀವು ಮಾತಾಡ್ತೀರ ಅಂತ ನಂಗೆ ವಿಶ್ವಾಸ ಇದೆ. ನಿಮ್ ಜೊತೆ ಮಾತಾಡ್ತೇನೆ. ಇಷ್ಟು ವರ್ಷಕ್ಕಿಂತ ಈ ಸಲ ನಮ್ಗೆ ಜಾಸ್ತಿ ಬರ ಅಂತ ಅನಿಸ್ತಾ ಇದೆ. ಮಳೆ ಸಮಸ್ಯೆ ಕಾಡ್ತಾ ಇದೆ. ಕರಾವಳಿ ಕರ್ನಾಟಕ ಯಾವತ್ತೂ ಕೂಡ ಈ ಸಮಸ್ಯೆಗಳು ಬಂದಿರ್ಲಿಲ್ಲ. 100 years ಅಲ್ಲಿ ಯಾವತ್ತೂ ಕೂಡ ಬರ ಬಂದಿರ್ಲಿಲ್ಲ. ಯಾಕೆ ಈ ಸಲ ಬರ ಬಂತು ನಿಮ್ ಪ್ರಕಾರ ಹೇಗೆ? ಅಂದ್ರೆ ಸರ್, ಈಗ ಗ್ಲೋಬಲ್ ವಾರ್ಮಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಈ ಗ್ಲೋಬಲ್ ವಾರ್ಮಿಂಗ್ ಕಂಪೇರ್ ಟು ಲಾಸ್ಟ್ 2 years 3 years ನೋಡಿದ್ರೆ ಈ ಸಲ 3% ಜಾಸ್ತಿ ಆಗಿದೆ. ಇನ್ನೊಂದೇನೆಂದರೆ ಮಳೆ, ಲಾಸ್ಟ್ ಹಿಂಗಾರು ಮಳೆ ನಮ್ಗೆ ಕಡಿಮೆ ಬಂದಿದೆ. ಇನ್ನೊಂದೇನೆಂದರೆ ನಮ್ಮಲ್ಲಿ ಈಗ ಪ್ರಸಕ್ತವಾಗಿ ನೋಡಿದರೆ ಕೇವಲ ಇದು ಒಂದೇ ವರ್ಷವನ್ನು ನಾವು ತಗೊಳ್ಳಿಕ್ಕೆ ಆಗೋದಿಲ್ಲ. ಒಂದು ಕಾರಣ ಇದೆ. ಹಲವಾರು ವರ್ಷಗಳ ನೋಡಿದರೆ ಈಗ ಘಟಿಸುವ ಘಟನೆಗಳು ನೋಡಿದಾಗ ಈಗಿನ ಕಾರಣಕ್ಕೆ ಹೌದು. ಯಾಕಂದ್ರೆ ನಮ್ಮಲ್ಲಿ ಈಗ ಟ್ರೆಂಡ್ ಚೇಂಜ್ ಆಗ್ತಾಯಿದೆ, ಬದುಕುವ ಶೈಲಿ ಚೇಂಜ್ ಆಗ್ತಿದೆ. ದಿನದಿಂದ ದಿನಕ್ಕೆ ಆಡಂಬರದ ಜೀವನ ಆಗ್ತಾಯಿದೆ. ಇವತ್ತು ನಾವು ಹಾಲ್ ನೋಡ್ಬೋದು, ಮದುವೆ ಹಾಲ್ನಲ್ಲಿ ಆಗುವಂಥ ವೇಸ್ಟೇಜ್ಗಳು ನೋಡ್ಬೋದು. ದಿನದಿಂದ ದಿನಕ್ಕೆ ಪ್ಲಾಸ್ಟಿಕ್ಗಳನ್ನು ನಾವು ಸಮಾಜದಲ್ಲಿ ಎಲ್ಲೆಡೆಯಲ್ಲೂ ಕಾಣ್ಬೋದು. ಇದರಿಂದಾಗಿ ಸಮಾಜದಲ್ಲಿ ಒಂದು ಅವ್ಯವಸ್ಥಿತವಾಗಿ ನಮ್ಮ ಏನು ನೀರನ್ನು ಹೋಗಿ ಇಂಗುವ ಬದಲು ಇವತ್ತು ಕಾಂಕ್ರೀಟ್ ಆಗಿದೆ ನೋಡಿ. ಎಲ್ಲ ಕಡೆ ಇವತ್ತು ರೋಡಲ್ಲೆಲ್ಲ ಕಾಂಕ್ರೀಟ್ಕರಣ ನಮ್ಮ ದೇಶ. ಹಾಗಾಗಿ ಆ ಕಾಂಕ್ರೀಟ್ ಆಗೋದ್ರಿಂದ ನೀರು ಇಂಗ್ಲಿಕ್ಕೆ ಜಾಗ ಇಲ್ಲ. ಇದು ಕಂಟಿನ್ಯೂಸ್ ಪ್ರೋಸೆಸ್ ಆಗಿ ಈ ಸಲ ನಮಗೆ ರಿಸಲ್ಟ್ ಬಂದಿದೆ. ಹಾಗಾಗಿ ಈ ಸಲ ನಮಗೆ ಜಾಸ್ತಿ ಬರಗಾಲ ಬಂದಿದೆ ಅಂತ ಈ ಸಲ ಹಲವು ವರ್ಷಗಳ ಅಕ್ಷಮ್ಯ ತಪ್ಪುಗಳಿಂದಾಗಿ ಸಮಸ್ಯೆ ಬಂತು ಅಂತ ನೀವು ಹೇಳ್ತಾ ಇದ್ರಿ. ಕಾಂಕ್ರೀಟ್ ಜಾಸ್ತಿ ಆಗಿದೆ, ನೀರು ಇಂಗುತ್ತಾ ಇಲ್ಲ, ಅದರಿಂದಾಗಿ ಸಮಸ್ಯೆ ಅಂತ ಹೇಳ್ತಾ ಇದ್ರಿ. ದರ್ಶಿನ ಅಭಿಪ್ರಾಯಗಳು ಬೇಕು ನನಗೆ. ಸರ್, ಮೊದಲನೇದಾಗಿ ಜಲ ಸಂರಕ್ಷಣೆ ಅನ್ನೋ ಟಾಪಿಕ್ ಇಟ್ಕೊಂಡು ನೀವು ಪ್ರೋಗ್ರಾಮ್ ಮಾಡ್ತಿದ್ರಿ, ತುಂಬಾನೇ ಥ್ಯಾಂಕ್ಸ್. ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿದ್ದೆ ಜಲ ಸಂಪತ್ತು. ಅಂತಹ ಸಂಪತ್ತು ಇವತ್ತಿನ ದಿನಗಳಲ್ಲಿ ಕ್ಷೀಣಿಸ್ತಾ ಇದೆ. ಮತ್ತೊಂದು ಬರಗಾಲದ ಸ್ಥಿತಿ ಅನ್ನೋದು ನಮ್ಮಲ್ಲಿ ಹೆಚ್ಚಾಗ್ತಾ ಇದೆ. ಇದಕ್ಕೆ ಏನು ರೀಸನ್ ಅಂತ ನಾವು ನೋಡೋದಾದ್ರೆ, ಫಸ್ಟ್ ಆಫ್ ಆಲ್ ನಮಗೆ ಸಿಗುವಂತಹದ್ದು ಮೇನ್ ಕಾರಣ ಅಂದರೆ ಮಾನವನೇ ಸರ್. ನಾವೇ ನಮ್ಮ ಪರಿಸರವನ್ನು ಹಾಳು ಮಾಡ್ತಾ ಇದ್ದೀವಿ. ಇವತ್ತು ನೋಡಿ, ನೈಸರ್ಗಿಕವಾಗಿ ಇರಬೇಕಾದಂತಹ ಕಾಡುಗಳು ಕ್ಷೀಣಿಸ್ತಾ ಇದೆ. ಅದೇ ನೋಡಿ, ಕಾಂಕ್ರೀಟ್ ಕಾಡುಗಳು ಏರ್ತಾ ಇದೆ, ಗಗನಕ್ಕೆ ಮುಟ್ತಾ ಇದೆ. ಇದರಿಂದನೇ ನಾವು ತಿಳ್ಕೊಳ್ಬೋದು ನಮ್ಮ ಒಂದು ಪರಿಸರದಲ್ಲಿ ಹೇಗೆ ಎಕಾಲಜಿಕಲ್ ಇಂಬ್ಯಾಲೆನ್ಸ್ ಅಂತ ನಾವು ಏನು ಹೇಳ್ತೀವಿ ಅದು ಆಗ್ತಾ ಇದೆ ಅಂತ ನನ್ನ ಅಭಿಪ್ರಾಯದಲ್ಲಿ ಹೇಳ್ತೀನಿ. ಮತ್ತೊಂದು ಅಂದರೆ, ಈ ಬರಗಾಲ ಅನ್ನೋದು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಇದೆ ಹೊರತು ಕಡಿಮೆ ಅಂತೂ ಆಗ್ತಿಲ್ಲ. ಯಾಕಂದರೆ ಪರಿಸರದ ಮೇಲಾಗ್ತಿರುವಂತಹ ದೌರ್ಜನ್ಯ ಏನಾಗ್ತಿದೆ ಅದು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಭೂಮಿಯಾಗಿರಬಹುದು, ನೀರಾಗಿರಬಹುದು, ಅದು ಒತ್ತಡವನ್ನು ಅನುಭವಿಸ್ತಾ ಇದೆ. ಯಾಕಂದ್ರೆ ಭೂಮಿ ಮೇಲೂ ಅಷ್ಟೇ ನಾವು ನೋಡ್ಬೋದು ಎಷ್ಟೊಂದು ಕಸ ಕಡ್ಡಿ, ಈಗ ಪೊಲ್ಯೂಷನ್ ಅನ್ನೋದು ಹೆಚ್ಚಾಗ್ತಾನೆ ಇದೆ. ನೀರಿಗಾದ್ರೂ ಆಗಿರಬಹುದು, ಭೂಮಿ ಆಗಿರಬಹುದು, ಪೊಲ್ಯೂಷನ್ ಅನ್ನೋದು ತುಂಬಾನೇ ಜಾಸ್ತಿ ಆಗ್ತಿದೆ. ಇದು ನಮ್ಮ ಭೂಮಿ ಅನ್ನೋದು ಒಂದು ಪಂಚಭೂತಗಳಿಂದ ಆಗಿದೆ. ಆ ಪಂಚಭೂತಕ್ಕೆ ಧಕ್ಕೆ ಬಂದಾಗ ಬರಗಾಲ ಬರದೇ ಇರತ್ತಾ ಅನ್ನೋದು ನನ್ನ ಪರಿಸರದ ಇಂಬ್ಯಾಲೆನ್ಸ್ ನಿಂದಾಗಿ, ಪರಿಸರದ ಅಸಮತೋಲನದಿಂದಾಗಿ ಈ ಸಮಸ್ಯೆಗಳು ಬರ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಈ ಮಾತನ್ನು ತಗೊಳ್ತೇನೆ. ಪ್ರಕಾಶ್ ಏನು ಹೇಳ್ತಾರೆ ಸರ್? ಈಗ ನಾವು ಈ ಸಲ ಮಳೆ ಹೋದ ಸಲ ನೋಡಿದರೆ ಮಳೆ ತುಂಬ ಕಮ್ಮಿ ಬಂತು. ನಾವು ಮಳೆ ಹೇಗೆ ಕಮ್ಮಿ ಬಂತು ಅನ್ನೋದೊಂದು ಆಲೋಚನೆಯನ್ನು ನಾವು ಇಟ್ಕೊಳ್ಬೇಕಾಗತ್ತೆ. ಹಾಗೆಯೇ ಈ ಸಲ ಬಿಸಿಲು ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ನಮಗೂ ಗೊತ್ತು, ನಾವು ಬಿಸಿಲಿಂದನೇ ಬರ್ತಾ ಇರೋದು. ಬಿಸಿಲು ಜಾಸ್ತಿ ಆಗೋಕ್ಕೆ ಯಾರು ಕಾರಣ ಸರ್? ನಮ್ಮ ಜನಸಾಮಾನ್ಯರ ಕಾರಣನಾ, ನಾವು ಕಾರಣನಾ ಅಂತ ಒಂದು ಪ್ರಶ್ನೆ ಮೂಡಿದೆ. ಕರಾವಳಿ ಕರ್ನಾಟಕದಲ್ಲಿ ಉಷ್ಣತೆ ಯಾವತ್ತೂ 40ಕ್ಕಿಂತ ಜಾಸ್ತಿ ಹೋಗಿರ್ಲಿಲ್ಲ. 33-32ಕ್ಕೆ ಸರಾಸರಿ ಉಷ್ಣತೆ ಕೂರ್ತಿತ್ತು. ಸೊ ಈ ಸಲ 41 ಡಿಗ್ರಿ ಉಷ್ಣತೆ ತನಕ ಹೋಗಿದ್ದೇವೆ ಕರಾವಳಿ ಕರ್ನಾಟಕ. ಯಾಕಿದು ಅಂತ ಹೇಳಿ? ಹೌದು ಸರ್, ನೀವು ಹೇಳೋದು ಕರೆಕ್ಟೇ. ಹೋದ ಸಲದ ಮಳೆಯನ್ನು ನೋಡಿದ್ರೆ ನಾವು ತುಂಬಾ ಕಡಿಮೆ ಆಯಿತು, ಜಲಾಶಯಗಳೆಲ್ಲ ತುಂಬಲಿಲ್ಲ.
ನಾವು ಈಗ ಇದೊಂದು ಹಿಡ್ಕೊಂಡು ಯೋಚನೆ ಮಾಡಿದರೆ ಈ ಸಲದ ಬಿಸಿಲೇನು ಅಷ್ಟು ನಮಗೆ ಈಗ ಈ ನಮ್ಮ ಇಷ್ಟು ಕಾರಣಕ್ಕೆ ಇದಾಗಲ್ಲ, ಏನು ಪ್ರಾಮುಖ್ಯ ಆಗಲ್ಲ. ಯಾಕಂದರೆ ನಮ್ಮ ಈ ಸಲ ಈ ಬಿಸಿಲು ಜಾಸ್ತಿ ಬಂತು ಅಂದರೆ ನೆಕ್ಸ್ಟ್ ನಮಗೆ ಮಳೆ ಜಾಸ್ತಿ ಆಗ್ಬೋದು. ಆದರೆ ನಾವು ಮಳೆಯನ್ನು ಹೇಗೆ ಸಂರಕ್ಷಣೆ ಮಾಡಬೇಕಿತ್ತು, ಅದರಿಂದ ಹೇಗೆ ತಪ್ಪಿಸ್ಕೊಳ್ಬೇಕಿತ್ತು, ಇದನ್ನೆಲ್ಲ ಮಾತಾಡಬೇಕಾಗುತ್ತೆ ಸರ್. ಹೇಗಂದರೆ ಈಗ ಮಳೆ ನೀರು ಕೊಯ್ಲು ಅಂತ ಇದೆ. ಮಳೆ ನೀರು ಕೊಯ್ಲು ನಾವು ಮಾಡ್ತಾ ಇದ್ದೀವ, ಎಷ್ಟರ ಮಟ್ಟಿಗೆ ಮಾಡ್ತಾ ಇದ್ದೀವಿ ಅದು ಬೇಕಾಗಿದೆ. ಈ ಇಂಗುಗುಂಡಿ ಆಮೇಲೆ ಈ ಮಳೆ ನೀರನ್ನು ಸಂರಕ್ಷಿಸಿ ಅದನ್ನೇ ಉಪಯೋಗಿಸ್ಕೋಬೋದು. ನಾನು ಒಂದು ಪ್ರೋಗ್ರಾಮ್ಗೆ ಹೋಗಿದ್ದೆ, ಅಲ್ಲಿ ಜಲಯೋಗಿ ಜನಾರ್ದನ್ ರೆಡ್ಡಿ ಏನೋ ಅವರು ದೇವರಾಜ್ ರೆಡ್ಡಿ ಅವರು ಬಂದಿದ್ರು. ಅವರು ಒಂದೊಂದು ಪಾಯಿಂಟ್ಸ್ ಹೇಳುವಾಗನು ನನಗೆ ಅನಿಸ್ತಿತ್ತು, ಇದು ಸರಿ ಅಲ್ವಾ, ನಾವೇನಕ್ಕೆ ಸಂರಕ್ಷಣೆ ಮಾಡ್ತಿಲ್ಲ, ನಾವೇನಕ್ಕೆ ಇನ್ನೂ ಮುಂದೆ ಹೋಗಿಲ್ಲ, ಏನಕ್ಕೆ ಇನ್ನೂ ಹಳೆಯ ಕಾಲದಲ್ಲೇ ಇದ್ದೀವಿ, ಏನಕ್ಕೆ ಇನ್ನು ಜನ್ರೇಷನ್ ಮುಂದೆ ಹೋಗ್ತಾ ಇದೆ, ಕಾಂಕ್ರೀಟೀಕರಣ ಆಗ್ತಾ ಇದೆ, ಇದೆಲ್ಲರ ಮಧ್ಯನೂ ನಮಗೆ ಬರ್ತಿರೋ ನೀರನ್ನು ನಾವೇ ಸಂರಕ್ಷಣೆ ಮಾಡ್ಕೊಳ್ತಿಲ್ವಲ್ಲ ಅನ್ನೋ ವಿಶೇಷವಾದ ಮಾತುಗಳನ್ನು ಹೇಳ್ತಾ ಇದ್ರಿ. ಇಷ್ಟು ವರ್ಷಗಳ ಕಾಲ ಇಲ್ಲದ ಸಂಗತಿ ಯಾಕೆ ಬಂತು ಕರಾವಳಿ ಕರ್ನಾಟಕಕ್ಕೆ? ಯಾಕಿವತ್ತು ಬರ ಪೀಡಿತವಾಗಿದೆ ನಮ್ಮ ಕರಾವಳಿ ಕರ್ನಾಟಕ ಮತ್ತು ಮಲೆನಾಡು ಜಿಲ್ಲೆಗಳು? ಬಹಳ ಆತಂಕ ಆಗುವ ಸಂಗತಿಗಳು ನಮಗೆ. ಬಹಳ ಪ್ರಮುಖ ಸಂಗತಿ ಏನು ಅಂತ ಹೇಳಿದ್ರೆ, ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಬೋರ್ವೆಲ್ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದಾಗ 300 ಅಡಿಗೆ ನೀರು ಚಿಮ್ಮುತ್ತಾ ಇತ್ತು, ಕಾರಂಜಿ ತರ ಚಿಮ್ಮುತ್ತಾ ಇತ್ತು. ಆದ್ರೆ ಈಗ 1200 ಅಡಿ ಅಷ್ಟು ಆಳಕ್ಕೆ ಹೋದ್ರೂ ಕೂಡ ನೀರು ಸಿಗ್ತಾ ಇಲ್ಲ. ಅಂತರ್ಜಲ ಮಟ್ಟ ಇಷ್ಟೊಂದು ಕುಸಿದು ಹೋಗ್ಲಿಕ್ಕೆ ಕಾರಣ ಏನು ದರ್ಶನ್ ನಿಮ್ ಪ್ರಕಾರ? ಸರ್, ಅಂತರ್ಜಲ ಮಟ್ಟ ಕುಸಿತಾ ಇದೆ ಅಂದ್ರೆ ಅಲ್ಲಿ ಅಂತರ್ಜಲದಲ್ಲಿ ನೀರಿದ್ರೆ ತಾನೇ ನೀರ್ ಬರ್ಬೇಕು. ಅಂದ್ರೆ ಅಷ್ಟು ಮಟ್ಟಿಗೆ ನಾವು ಬೋರ್ವೆಲ್ಗಳನ್ನ ಕೊರ್ದು ಭೂಮಿಯ ಒಡಲನ್ನ ತೆಗೆದು ನೀರನ್ನ ಬಸದು ತೆಗೆದ್ರೆ ಎಲ್ಲಿಂದ ಬರ್ಬೇಕು ಅಂತರ್ಜಲ? ಇನ್ನ ಹೋದ್ರೆ ನಾವು 2000 ಅಡಿ 3000 ಅಡಿ ಕೆಳಗಡೆ ಹೋದ್ರೂ ನೀರ್ ಖಂಡಿತ ಸಿಗೋದಿಲ್ಲ. ಎಲ್ಲಿವರೆಗೆ ನಾವು ಅಂತರ್ಜಲದ ಮಟ್ಟವನ್ನ ಸುಧಾರಿಸಲಿಕ್ಕೆ ಪ್ರಯತ್ನ ಪಡೋದಿಲ್ವೋ ಅಲ್ಲಿಯ ತನಕನೂ ಕೂಡ ಇದು ಸುಧಾರಣೆ ಆಗೋದಿಲ್ಲ. ಅದಕ್ಕಾಗಿ ಪ್ರತಿಯೊಬ್ರು ಕೂಡ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವಲ್ಲಿ ಪ್ರತಿಯೊಬ್ಬರದ್ದು ಪಾತ್ರ ಇದೆ. ಚಿಕ್ಕ ಮಕ್ಕಳಿರಿ ಇರ್ಲಿ ಅಥವಾ ವಯಸ್ಕರರೇ ಇರ್ಲಿ, ಅವರು ಮಳೆ ನೀರನ್ನ ಸಮರ್ಪಕವಾಗಿ ಬಳಸಬೇಕು. ಇವರು ಪ್ರಕಾಶ್ ಅವ್ರು ಹೇಳಿದ್ರು ಮಳೆ ನೀರು ಕೊಯ್ಲು ಅಂತ, ಅದನ್ನ ಖಂಡಿತವಾಗ್ಲೂ ಪ್ರತಿಯೊಬ್ರು ಮಾಡಬೇಕು. ದೇವರಾಜ್ ರೆಡ್ಡಿ ಅವರು ಅವರ ಸ್ವಂತ ಮನೆಯಲ್ಲಿ ಅವರು ಆ ಒಂದು ಮಳೆ ನೀರು ಕೊಯ್ಲನ್ನ ಅಳವಡಿಸ್ಕೊಂಡಿದ್ದಾರೆ. ಮತ್ತೆ 6 ವರ್ಷದ ನೀರನ್ನ ಅವರು ತಂದು ಬಾಟಲ್ ಅಲ್ಲಿ ತೋರಿಸಿದ್ರು. ಅವರು ಆ ನೀರನ್ನೇ ಕುಡಿದ್ರು. ಕುಡಿಯಲು ಯೋಗ್ಯವಾಗಿ ಇದೆ ಇದು ಮಳೆ ನೀರು ಅಂತ. ಇನ್ನೊಂದು ಮಾತನ್ನ ನಾನು ಇಲ್ಲಿ ಮೆನ್ಷನ್ ಮಾಡ್ಲಿಕ್ಕೆ ತುಂಬಾನೇ ಇಷ್ಟಪಡ್ತೀನಿ. ಮಳೆ ನೀರು ಇದೆಯಲ್ಲ ಸರ್, ಅದು ಅತ್ಯಂತ ಶುದ್ಧವಾದ ನೀರು. 0.005% ಅದರಲ್ಲಿ ಲವಣ ಇರುತ್ತೆ. ಅದೇ ಸಮುದ್ರದ ನೀರನ್ನ ನಾವು ಹೋಲಿಸಿದ್ರೆ ಅದರಲ್ಲಿ 3.5% ಏನಿದೆ ಅದು ಲವಣಾಂಶಗಳಿರುತ್ತೆ. ಅದು ಕುಡಿಯೋಲಾಗ್ಲಿ ಅಥವಾ ಯಾವುದೇ ಬಳಕೆಗೆ ಅದು ಯೂಸ್ ಬರೋದಿಲ್ಲ. ಹಾಗಾಗಿ ಮಳೆ ನೀರನ್ನು ನಾವು ಅದನ್ನು ಸಂರಕ್ಷಿಸಿ ಬಳಸಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಹಾಗೆ ಅಂತರ್ಜಲ ಮಟ್ಟ ಕೂಡ ಇದೆಯಲ್ಲ, ಅದನ್ನ ಮರುಪೂರ್ಣ ಮಾಡಬೇಕಾಗಿದ್ದು ನಮ್ಮೆಲ್ಲರ ಅಂತರ್ಜಲ ಮರುಪೂರ್ಣ ಪರಿಹಾರ ಅಂತ ನೀವು ಹೇಳ್ತಾ ಇದ್ರಿ. ಪ್ರಕಾಶ್ ಏನು ಹೇಳ್ತಾರೆ? ಈಗ ಹೇಳಿದ್ರಿ ನೀವು ಬೋರ್ವೆಲ್ ಕೊರೆಸ್ತಾ ಇದ್ದಾರೆ ಅಂತ. ಆದರೆ ಆ ಬೋರ್ವೆಲ್ ನಾವು ಎಷ್ಟು ಕೊರೆಸ್ತೀವಿ, ಆ ಕೊರೆಸಿದಾಗ ನಾವು ಎಷ್ಟು ಆಳಕ್ಕೆ ಹೋಗ್ತೀವಿ, ನಮ್ಮ ಪದರಗಳಿವೆ, ಭೂಮಂಡಲದಲ್ಲಿ ಪದರಗಳಿವೆ. ಆ ಪದರದಲ್ಲಿ ಬಿರುಕುಗಳಿರ್ತವೆ. ಆ ಬಿರುಕುಗಳಿಂದ ಬರುವ ನೀರುಗಳು ಅಲ್ಲಿ ಇವರು ಈ ಬೋರ್ವೆಲ್ಗಳನ್ನು ಈಗ ಮಕ್ಕಳು ಬೀಳ್ತಾರೆ, ಅವ್ರು ಬೀಳ್ತಾರೆ, ಇವಳು ಬೀಳ್ತಾರೆ ಅಂತ ಈಗ ಮುಚ್ಚಾಕ್ತಿದ್ದಾರೆ. ಆ ಮುಚ್ಚಿ ಹಾಕಿದಾಗ ಆ ಮಣ್ಣು ಏನು ಕಾಂಕ್ರೀಟ್ ಅದೆಲ್ಲ ಹಾಕ್ತಾರೆ, ಆ ಪದರಗಳೆಲ್ಲ ಇರುತ್ತಲ್ಲ ಅದೆಲ್ಲ ಮುಚ್ಕೊಳ್ಳುತ್ತಂತೆ ಸರ್. ಆ ಮುಚ್ಕೊಂಡಾಗ ನಮಗೆ ನೀರು ಬರೋದು ಸ್ಟಾಪ್ ಆಗುತ್ತೆ. ಅಲ್ಲಿ ಇಂತಿಷ್ಟು ಜಾಗದಲ್ಲಿ ನೀರಿಲ್ಲ ಅನ್ನೋದಕ್ಕೆ ಅದೊಂದು ಕಾರಣ. ಹಾಗೆ ನಾವು ಮುಂದೆ ಹೇಳೋದಾದರೆ ಈ ಬಿರುಕುಗಳಿಂದ ಬರುವಂಥ ನೀರನ್ನು ನಾವು ಬೇರೆ ಕಡೆ ಪಡಿಬಹುದಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿ ನಾವು ಏನು ಮುಚ್ಚಿರ್ತೀವಿ ಅದು ಒಂದಷ್ಟು ಜಾಗವನ್ನು ಅದು ವಿಸ್ತರಿಸ್ಕೊಳ್ಳುತ್ತೆ, ಆವರಿಸ್ಕೊಂಡು ಅಲ್ಲಿ ಬ್ಲಾಕ್ ಮಾಡುತ್ತಂತೆ. ನಾವು ಆಲ್ಮೋಸ್ಟ್ ಆಗಿ ನಾನು ಹೋಗಿದ್ದ ಒಂದು ಈ ಮಳೆ ನೀರು ಬಗ್ಗೆ ನಾವು ಅಧ್ಯಯನ ಮಾಡ್ಕೊಂಡು ಹೋಗಿದ್ವಿ. ಹಾಗೆ ಇವರು ನಮ್ಮ ದೇವರಾಜ್ ಅವರು ಹೇಳಿದರು, ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಾವು ಅಧ್ಯಯನ ಮಾಡುವಂತಹ ಪ್ಲೇಸ್ಗಳನ್ನು ನಿಮಗೆ ತೋರಿಸ್ತೀವಿ ಅಂತ. ನಮಗೆ ತುಂಬಾ ಕ್ಯೂರಿಯಾಸಿಟಿ, ಏನಾದರೂ ಒಂದು ನೋಡಬೇಕು, ಏನಾದರೂ ಒಂದು ಮಾಡಬೇಕು ಅಂತ. ಈ ಮಳೆ ನೀರು ಬಗ್ಗೆ ನಮಗೆ ಈ ಸಲ ಬಿಸಿಲು ನೋಡಿ ನಮಗೆ ತುಂಬಾ ಟೆನ್ಷನ್ ಆಗಿತ್ತು. ಹಾಗೆ ಅವರ ಜೊತೆ ನಾವು ಸೇರ್ಬೇಕಂತ ಒಂದು ಚಿಂತನೆ. ಜಲ ಮಟ್ಟ ಕುಸಿದು ಹೋಗ್ಲಿಕ್ಕೆ ಏನ್ ಕಾರಣ ಅಂತ ನೀವು ಭಾವಿಸ್ಕೊಳ್ತೀರಿ ಸರ್? ಅದೇ ಇವರ ಏನ್ ಪರಿಹಾರ ಇದೆ ನಿಮ್ಮ ಪಾಯಿಂಟ್ಸ್ ಅನ್ನು ತಗೊಂಡಾಗ
ನೋಡಿ, ಈಗ ನಮ್ಮ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡವನ್ನು ತಗೊಂಡಾಗ ಸ್ಪೆಷಲಿ ದಕ್ಷಿಣ ಕನ್ನಡದಲ್ಲಿ ಭತ್ತದ ಕೃಷಿಯನ್ನು ಜಾಸ್ತಿ ಮಾಡ್ತಿದ್ವಿ. ಆ ಭತ್ತದ ಕೃಷಿ ಮಾಡುವಾಗ ನ್ಯಾಚುರಲ್ ಆಗಿ ಅವರು ಯಾರು ಭತ್ತ ಕೃಷಿಯನ್ನು ಬೆಳೆಸ್ತಾರೆ ಅವರು ಅಡ್ಡಲಾಗಿ ಕಟ್ಟಿ ಅಂದರೆ ನೀರನ್ನು ಗದ್ದೆಗೆ ಬಿಡ್ತಿದ್ರು. ಆಗ ನಾವು ನ್ಯಾಚುರಲ್ ಆಗಿ ನೀರು ಸ್ಟೋರ್ ಆಗ್ತಿದ್ದು, ಅದು ಹಿಂಗ್ತಿತ್ತು ನೋಡಿ. ಈ ಕಾನ್ಸೆಪ್ಟ್ ಈಗ ನಾವು ಬರ್ತಾ ಈ ಪ್ಯಾಡಿ ಏನಿದೆ ಕಲ್ಟಿವೇಶನ್ ಉಂಟು ಅದನ್ನು ನಿಲ್ಲಿಸ್ತಾ ಇದ್ದೀವಿ. ದಿನದಿಂದ ದಿನ ಅದರ ಮೇಲೆ ರಬ್ಬರ್ ಆಗ್ತಿದೆ, ಅದರಲ್ಲಿ ಜಾಸ್ತಿ ಇನ್ಕಮ್ ಬರ್ತಿದೆ. ನೋಡಿದಾಗ ನೀವು ಅಕೇಶಿಯಾ ನೋಡ್ಬೋದು ಮರಗಳನ್ನು, ಇಂಥದ್ದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಜಾಸ್ತಿ ನೋಡ್ತೀವಿ. ನಾನು ನೇರವಾಗಿ ಸ್ನೇಹಿತರೆ ಪ್ರೇಕ್ಷಕರಿಗೆ ಹೇಳಿಕ್ಕೆ ಇಚ್ಛೆ ಪಡ್ತೇನೆ, ರಬ್ಬರ್ ಕೃಷಿ ಮಾಡೋದ್ರಿಂದ ನೀರು ಇಂಗಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅಕೇಶಿಯಾ ನೋಡೋದ್ರಿಂದ ನೀರು ಇಂಗಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಜತ್ರೋಪಾದಂತಹ ಮರಗಳನ್ನು ನೋಡೋದ್ರಿಂದ ನೀರು ಇಂಗಿಸ್ಲಿಕ್ಕೆ ಆಗೋದಿಲ್ಲ. ಸೊ ನೀರಿಂಗಿಸುವಂತಹ ಮರಗಳನ್ನೇ ಸಸಿಗಳನ್ನೇ ಆಯ್ಕೆ ಮಾಡ್ಕೊಂಡು ನೆಡಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಪರಿಸರ ಉಳಿಸಬೇಕು ಅಂತ ನಿಮ್ಗೆ ಆಸೆ ಸ್ನೇಹಿತರೆ, ನೀರಿಂಗಿಸುವ ಸಸಿಗಳನ್ನೇ ನೆಡಬೇಕಾದ್ದು ಬಹಳ ಪ್ರಾಮುಖ್ಯ ಹೊರತು ಜತ್ರೋಪ ಅಲ್ಲ, ಖಂಡಿತವಾಗಿ ಕೂಡ ರಬ್ಬರ್ ತೋಟ ಅಲ್ಲ ಅಂತ ಬಹಳ ವಿನೀತವಾಗಿ ಹೇಳ್ತೇನೆ. ಬಹಳ ಅಗತ್ಯವಾಗಿರ್ತಕ್ಕಂಥ ಮಾಹಿತಿಗಳನ್ನ ಪೂರೈಸ್ತಾರೆ ಸ್ನೇಹಿತರೆ. ಅತಿ ಶ್ರೇಷ್ಠವಾದ ಕಾರ್ಯಕ್ರಮ ಅಂತ ಅನಿಸ್ತಾ ಇದೆ ನಂಗೆ. ಅತಿ ಹೆಚ್ಚು ಕಾಳಜಿ ಇರತಕ್ಕಂಥದ್ದು, ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಈ ಸಲ ಮಳೆ ಯಾಕೆ ಕಡಿಮೆ ಪ್ರಕಾಶ್, ಯಾಕೆ ಕಡಿಮೆ ಆಗಿರ್ಬೋದು? ಸರ್, ನೀವು ಹೇಳುವಂಥದ್ದು ಈಗ ಅತಿ ಹೆಚ್ಚು ಕಡಿಮೆ ಮಳೆ ಬೀಳ್ತಾ ಇದೆ ಅಂತ. ನಮ್ಮ ಪ್ರದೇಶದಲ್ಲಿ ಅತಿ ಹೆಚ್ಚು ಕಡಿಮೆ ಮಳೆ ಬೀಳೋದಕ್ಕೆ ಕಾರಣ ಏನಂತಂದರೆ ನಮ್ಮ ಪಶ್ಚಿಮ ಘಟ್ಟ ಪ್ರದೇಶ, ಇದರಿಂದ ಬರ್ತಾ ಇರುವ ಹವಾಮಾನದಿಂದಾಗಿ ನಮಗೆ ಮಳೆ ಕಡಿಮೆ ಆಗ್ತಾ ಇದೆ, ಹಾಗೂ ಬಿಸಿಲು ಜಾಸ್ತಿ ಬೀಳ್ತಾ ಇದೆ. ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ, ನಾವು ಈ ಪರಿಸರದಲ್ಲಿ ನಮ್ಮ ವಾಹನಗಳು ಜಾಸ್ತಿ ಆಗಿದೆ, ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ. ಏರ್ ಪೊಲ್ಯೂಷನಿಂದ ಏನು ಪರಿಣಾಮ ಬೀಳುತ್ತೆ ಅನ್ನೋದು ಈಗಿನ ಸಮಾಜಕ್ಕೆ ಗೊತ್ತಿಲ್ಲ ಸರ್. ಇವಾಗ ಆಡಂಬರದ ಜೀವನ ಸರ್, ನಾವು ಎಷ್ಟು ಐಷಾರಾಮಿಯಾಗಿ ಬದುಕಬೇಕಂತ ತಿಳ್ಕೊತೀವಿ ಅಂದರೆ, ನಮಗೆ ಏನು ಬೇಕು, ಕಾರ್ ಬೇಕು, ಬೈಕ್ ಬೇಕು, ಅದು ಜಾಸ್ತಿ ದುಡ್ಡಿರಬೇಕು, ಅದಕ್ಕೊಂದು ಜಾಸ್ತಿ ದೊಡ್ಡ ಹೋಲ್ ಇರಬೇಕು, ಸೌಂಡು ಜಾಸ್ತಿ ಬರಬೇಕು, ಅದರಿಂದ ಹೊಗೆನೂ ಜಾಸ್ತಿ ಹೋಗುತ್ತೆ ಅನ್ನೋದು ಯಾರೂ ಯೋಚನೆ ಮಾಡಲ್ಲ. ಈ ಪೊಲ್ಯೂಷನ್ ಏನಿದೆ, ಪೊಲ್ಯೂಷನಿಂದ ನಮ್ಮ ಈ ವಾತಾವರಣದಲ್ಲಿ ಇಂತಹ ಒಂದು ಸಂಘರ್ಷಕ್ಕೆ ಇವತ್ತು ಕಾರಣವಾಗಿದೆ. ಹೌದು, ಪೊಲ್ಯೂಷನ್ ಇಂದಾಗಿ ಇವತ್ತು ಪರಿಸರ ಮಾಲಿನ್ಯ ಆಗಿದೆ. ಪಶ್ಚಿಮ ಘಟ್ಟಗಳಿಂದ ಮಳೆ ಬರುವಂತ ಸಾಧ್ಯತೆಗಳು ಕಡಿಮೆ ಆಗ್ತಾ ಇದೆ. ಇದರಿಂದ ಮಳೆ ಕಡಿಮೆ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಏನ್ ಭಾವಿಸ್ಕೊಳ್ತೀರಿ ನೀವು? ಸರ್, ಈಗ ನಾವು ಈಗ ಆಲ್ರೆಡಿ ಬ್ಯಾಂಗ್ಳೂರು ಈ ಕಡೆ ಮೈಸೂರೆಲ್ಲ ಮಳೆ ಬಂದಿದೆ, ಅದು ನಮ್ಮ ಕರಾವಳಿಗೆ ಮಳೆ ಬರಲಿಲ್ಲ. ಯಾಕೆ ಗೊತ್ತು ಸರ್? ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿಯಾಗಿ ನಮ್ಮ ಸಮುದ್ರದ ತಾಪಮಾನ ಉಂಟಲ್ಲ ಸರ್, ಅದು ಮೇಲೆ ಹೋಗ್ತಿದೆ. ಅದರಿಂದಾಗಿ ಸಾಧಾರಣ ನಿಮಗೆ 5 ಕಿಲೋಮೀಟರ್ನಷ್ಟಿನ ಮೋಡವನ್ನು ಆಗ ತಳ್ತಾ ಇದೆ. ನಮ್ಮ ಇದು ನ್ಯಾಚುರಲ್ ಈಗ ಆಗ್ತಿರೋದು. ಹಾಗಾಗಿ ನಮ್ಗೆ 5 ಕಿಲೋಮೀಟರ್ ಅಂತ ನಮ್ದು ಇಲ್ಲಿ ಕರಾವಳಿ ಭಾಗ ಬರ್ತದೆ, ಸಮುದ್ರ ಮಟ್ಟ ಅಂದರೆ. ಅದಕ್ಕಾಗಿ ನಮಗೆ ಮಂಗಳೂರು, ಉಡುಪಿ ಇಲ್ಲಿ ಮಳೆ ಬೀಳ್ತಾ ಇಲ್ಲ ಸರ್. ಇನ್ನೊಂದೇನೆಂದರೆ, ನಾವು ಗುಡ್ಡಗಳನ್ನು ನೆಲಸಮ ಮಾಡ್ತಿದ್ದೇವೆ. ಯಾಕಂದರೆ ನಮಗೆ ವಾಣಿಜ್ಯ ಸಂಕೀರ್ಣಗಳ ಮೇಲೆ ಬರಬೇಕಲ್ಲ ಸರ್. ಹಾಗಾಗಿ ಆ ವಾಣಿಜ್ಯ ಸಂಕೀರ್ಣ ಮೇಲೆ ಬರ್ತಿದೆ ಅಂದರೆ ಇಲ್ಲಿ ಈಗ ಹಗಲು ಹೊತ್ತು ಬಿಸಿಲನ್ನು ಹೀರ್ತದೆ, ಅದು ಈ ರಾತ್ರಿ ಹೊತ್ತು ಇದನ್ನು ಬಿಸಿಲನ್ನು ಬಿಡ್ತದೆ. ಅಲ್ಲಿ ಮರ ಕೂಡ ಇಲ್ಲ, ಎಲ್ಲ ಮರ ತೆಗೆದಿದ್ದಾರೆ. ಈಗ ಕೊಲ್ಲಿ ರಾಷ್ಟ್ರಗಳಲ್ಲಿ ನೋಡಿದ್ರೆ ಆರ್ಟಿಫಿಷಿಯಲ್ ಅನ್ನು ಮಾಡ್ತಾ ಇದ್ದಾರೆ, ಯಾವುದು ಗುಡ್ಡಗಳನ್ನು. ನಾವು ಮಾತ್ರ ಗುಡ್ಡಗಳನ್ನು ನೆಲಸಮ ಮಾಡ್ತೀವಿ. ಇದರ ಇಕೊಲಾಜಿಕಲ್ ಬ್ಯಾಲೆನ್ಸ್ ಆಗೋದು ಅಂದರೆ ಇನ್ಬ್ಯಾಲೆನ್ಸ್ ಆಗ್ತಾ ಇದೆ. ಅದಕ್ಕಾಗಿ ನಮಗೆ ಮಳೆ ಕಡಿಮೆ ಅಂತ ಹೇಳ್ತೀವಿ. ಹೌದು, ದಕ್ಷಿಣ ಭಾವಿಸ್ಕೊಳ್ತೀರಿ ಸರ್? ಮಲೆನಾಡು ಮತ್ತು ಕರಾವಳಿ ಪ್ರದೇಶದಲ್ಲಿ ಯಾಕೆ ಮಳೆ ಕಡಿಮೆ ಆಗ್ತಿದೆ ಅಂತ ಕೇಳಿದ್ರೆ, ಇದು ಹೇಳಲಿಕ್ಕೆ ತುಂಬ ಬೇಜಾರಾಗುತ್ತೆ. ಮಲೆನಾಡು ಅನ್ನೋದು ಅದು ಮಳೆಕಾಡುಗಳ ನಾಡು ಅಂತಲೇ ನಾವು ಕರಿತೀವಿ. ಅಲ್ಲಿ ಹೆಚ್ಚಿನ ಅರಣ್ಯ ಸಂಪತ್ತಿರೋದೆ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ. ಅಲ್ಲಿ ವಿಶೇಷವಾದಂತಹ ಪರಿಸರ ಜೀವಿಗಳು, ವನ್ಯಜೀವಿಗಳು ಇದೆ. ಅದು ನಶಿಸಿ ಹೋಗ್ತಾ ಇದೆ, ಕಾಡು ನಶಿಸ್ತಾ ಇದೆ. ಇದಕ್ಕೆ ಕಾರಣ ಅಂತಂದರೆ ಏನಂತ ಹೇಳ್ಬೋದು? ಈ ಜನರ ದುರಾಸೆ ಅಂತಲೇ ಹೇಳ್ಬೋದು. ಇವ್ರು ಹೇಳ್ದಂಗೆ ವಾಣಿಜ್ಯ ಸಂಕೀರ್ಣಗಳು ಏಳ್ತಾ ಇದೆ. ಅದರ ಒಂದು ಪರಿಣಾಮವಾಗಿ ನಮ್ಮ ಕಾಡುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ವನ್ಯಜೀವಿಗಳನ್ನು ಬೇಟೆ ಆಡ್ತಾ ಇದ್ದಾರೆ, ಅಲ್ಲಿ ಕೂಡ ವನ್ಯಜೀವಿಗಳು ಕಡಿಮೆ ಆಗ್ತಿದೆ. ಏನು ವಿಶೇಷವಾದಂತಹ ಜೀವಿಗಳು ಅಂತ ನಾವು ಏನು ನೋಡ್ತೀವಿ ಅದು ಪಶ್ಚಿಮ ಘಟ್ಟಗಳಲ್ಲಿ ಸಿಗ್ತದೆ, ಅದು ಕ್ಷೀಣಿಸ್ತಾ ಇದೆ. ಮರಗಳು ಕಡಿಮೆ ಆಗ್ತಾ ಇದೆ. ಮಳೆ ಕಾಡುಗಳೇ ಇಲ್ಲ ಅಂದರೆ ಮಳೆ ಹೇಗೆ ಬರ್ಲಿಕ್ಕೆ ಸಾಧ್ಯ? ಮಲೆನಾಡಿಗೆ ಮಳೆ ಬರಬೇಕಾದ್ರೂ ಪಶ್ಚಿಮ ಘಟ್ಟಗಳು ಬೇಕು, ಹಾಗೆ ಕರಾವಳಿಗೆ ಮಳೆ ಬರಬೇಕಾದ್ರೂ ಪಶ್ಚಿಮ ಘಟ್ಟಗಳೇ ಬೇಕು. ಯಾಕಂದರೆ ಪಶ್ಚಿಮ ಘಟ್ಟದ ತಳದಲ್ಲಿ ಏನು ಪಾದದಲ್ಲೇ ಇರೋದೇ ಈ ಕರಾವಳಿ. ಹಾಗಾಗಿ ನಾವು ಪಶ್ಚಿಮ ಘಟ್ಟಗಳನ್ನು ರಕ್ಷಿಸ್ಕೊಂಡ್ರೆ ಮಾತ್ರ ನಮಗೆ ಸಮರ್ಪಕವಾದ ಮಳೆ ಬರುತ್ತೆ ಅಂತ ನಾನು ಅನ್ಕೊಳ್ತೇನೆ. ಸ್ನೇಹಿತರೆ, ಪಶ್ಚಿಮ ಘಟ್ಟಗಳನ್ನು ಸಂರಕ್ಷಣೆ ಮಾಡುವಂಥದ್ದೇ ಈ ಎಲ್ಲ ಸಮಸ್ಯೆಗಳಿಗೆ ಅತಿ ಶ್ರೇಷ್ಠವಾದ ಪರಿಹಾರ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಕ್ಯಾಂಪಸ್ ವರ್ಡಿಗೆ ಸ್ನೇಹಿತರೆ ಮುಂದುವರಿತಾ ಇದ್ದು ಬ್ರೇಕ್ ಹೋಗ್ತೇನೆ. ಬ್ರೇಕ್ ನಂತರ ಮತ್ತಷ್ಟು ಪ್ರಶ್ನೆಗಳು, ಮತ್ತಷ್ಟು ಮಾತುಕತೆಗಳು ಮುಂದುವರಿತವೆ.
ಸ್ನೇಹಿತರೆ, ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಕ್ಯಾಂಪಸ್ ವರ್ಡಿಕ್ಟ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾಲೇಜು ವಿದ್ಯಾರ್ಥಿಗಳು ಬಹಳ ಪ್ರಬುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಇವತ್ತಿನ ಅತ್ಯಂತ ಪ್ರಸ್ತುತವಾಗಿರ್ತಕ್ಕಂಥ ಟಾಪಿಕ್ ಇವತ್ತು ಜಲ ಸಂರಕ್ಷಣೆ ಬಗ್ಗೆ ಅವರ ಅತ್ಯಂತ ಕಾಳಜಿ ಮಾತುಗಳನ್ನು ಕೇಳ್ತಾ ಮುಂದಕ್ಕೆ ಹೋಗೋಣ. ಮತ್ತೆ ಅವರ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತೇನೆ. ಅವರು 3 ಜನ ಕೂಡ ತೆಂಕನಡಿಯೂರಿನ ಅತಿ ಪ್ರಸಿದ್ಧವಾಗಿರ್ತಕ್ಕಂತಹ ಪ್ರಥಮ ದರ್ಜೆ ಕಾಲೇಜಿಂದ ಬಂದವರ ಮಾತುಗಳನ್ನು ಮತ್ತೆ ಕೇಳೋಣ ಸ್ನೇಹಿತರೆ. ಮತ್ತೆ ಅವರ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತೇನೆ. ಸುದೀಪ್ ಅವರ ಮೂಲಕ ಸ್ಟಾರ್ಟ್ ಮಾಡ್ತೇನೆ. ನಿಮ್ಮ ಪ್ರಶ್ನೆ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಪ್ರಶ್ನೆ. ಕರಾವಳಿ ಕರ್ನಾಟಕವನ್ನ ತಲ್ಲಣ ಮಾಡಿರ್ತಕ್ಕಂಥ ಸಂಗತಿ ನೇತ್ರಾವತಿ ತಿರುವು ಯೋಜನೆ. ಸೊ ಈಗಲೇ ನೀರಿಗೆ ಸಾಕಷ್ಟು ಹಾಹಾಕಾರ ಇದೆ, ನೀರಿಗೆ ಸಾಕಷ್ಟು ತತ್ವಾರ ಇದೆ ನಮ್ಮಲ್ಲಿ. ಹಾಗಿರುವಾಗ ನೇತ್ರಾವತಿ ತಿರುವು ಯೋಜನೆ ಮಾಡಿದ್ರೆ ಮತ್ತೆ ನೀರು ಉಳಿಸ್ಕೊಳ್ಳೋದು ಹೇಗಪ್ಪ? ನೀವೇನ್ ಭಾವಿಸ್ಕೊಳ್ತೀರಿ? ಯೋಜನೆ ಬೇಕಾ ಬೇಡವಾ? ನನ್ನ ಪ್ರಕಾರ, ನನ್ನ ಈಗ ವಿದ್ಯಾರ್ಥಿಗಳ ದೆಸೆಯಿಂದ ನಾನು ಥಿಂಕ್ ಮಾಡಿದ್ರೆ, ಈಗ ನೇತ್ರಾವತಿ ಈಗ ತಿರು ಯೋಜನೆ ತುಂಬ ತಲ್ಲಣವಾಗಿದ್ದು ಸರ್ಕಾರವನ್ನೇ ಬೆಚ್ಚಿ ಬೀಳಿಸಿದಂತಹ ಒಂದು ಘಟನೆ ಇದು. ಆದರೆ ಇದನ್ನು ನಾವು ಈ ಇಂಪ್ಲಿಮೆಂಟ್ ಮಾಡಿದ್ದ ಅಂದರೆ ಈ ಪ್ರಾಜೆಕ್ಟ್ ಮಾಡಿದ್ರಲ್ಲ, ಅದರ ಪ್ರಕಾರ ಇದಕ್ಕೆ 370 ಮೆಗಾವ್ಯಾಟ್ ಕರೆಂಟ್ ಬೇಕು ಇದನ್ನು ಪವರ್ ಜನರೇಟರ್ ಲಿಫ್ಟ್ ಮಾಡಲಿಕ್ಕೆ. ಇನ್ನೊಂದು ಕಡೆ 100 ಹೆಕ್ಟೇರ್ ಜಾಗ ಹೋಗ್ತದೆ ನಮ್ದು, ಅಂದರೆ ಕಾಡು. ಅದು ಪ್ರಸಿದ್ಧವಾದ ನಮ್ಮ ಕಾಡು, ಅದು ನಮ್ಗೆ ಬೆಳೆಸಲಿಕ್ಕೆ ಆಗ್ತಿಲ್ಲ. ಅಂಥದ್ರಲ್ಲಿ ನಾವು ಕಾಡನ್ನೇ ಕಡ್ದು ಈ ಇದಕ್ಕೆ ಮಾಡ್ತಿದ್ವಿ, ಅಂದರೆ ಈ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡ್ತಿದ್ವಿ. ಈ ಡ್ಯಾಮ್ ಕಟ್ಟಲಿಕ್ಕೆ ಈ ಕಾಡನ್ನು ಕಡಿಯೋದ್ರಿಂದಾಗಿ ವನ್ಯಜೀವಿಗಳೆಲ್ಲ ನಾಶವಾಗುವ ಸಂಭವ ಅಂದರೆ ನೆಕ್ಸ್ಟ್ ಆಗ್ತದೆ. ಜೊತೆಗೆ ಈಗ ನೇತ್ರಾವತಿ ನೀರು ಈಗ ತಡೆ ಹಿಡಿಯುವುದಂದರೆ ಮೇಲೆ ಹಿಡಿದಾಗ ಕೆಳಗೆ ನಮಗೆ ನೀರು ಬರೋದು ಕಡಿಮೆ ಆಗ್ತದೆ. ಕೆಳಗೆ ನೀರು ಕಡಿಮೆ ಆದ ತಕ್ಷಣ ನಮಗೆ ಆ ನೀರು ಈಗ ಅಲ್ಲಿನ ಜನರಿಗೆ ನೇತ್ರಾವತಿ ನದಿ ತೀರ ನೇತ್ರಾವತಿ ನಂಬ್ಕೊಂಡಿರ್ತಕ್ಕಂಥ ಸಾಕಷ್ಟು ಮಂದಿ ತೊಂದರೆ ಆಗ್ತದೆ. ಯಾಕಂದ್ರೆ ಅಲ್ಲಿ ನೀರು ಇಂಗುದಿಲ್ಲಲ್ಲ, ನೀರು ಇಂಗು ಪರ್ಸೆಂಟೇಜ್ ಕಡಿಮೆ ಆಗ್ತದೆ. ಆಟೋಮೆಟಿಕ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರಾಬ್ಲಮ್ ಆಗ್ಬೋದು. ದರ್ಶಿನಿ ಏನ್ ಹೇಳ್ತಾರೆ, ನೇತ್ರಾವತಿ ತಿರುವು ಯೋಜನೆ ಬೇಕಾ ಬೇಡವಾ? ಸರ್, ನನ್ನ ಪ್ರಕಾರ ನಾನು ಖಂಡಿತವಾಗ್ಲೂ ಇದನ್ನ ಖಂಡಿಸ್ತೀನಿ. ಯಾಕಂದ್ರೆ ನಾವು ಪ್ರಕೃತಿಯ ವಿರುದ್ಧವಾಗಿ ಹೋಗ್ತಾ ಇದೀವಿ ಅಂತ ನಾನು ಹೇಳ್ತೀನಿ. ಈ ನೇತ್ರಾವತಿ ನದಿ ಅನ್ನೋದು ಹುಟ್ಟದಲ್ಲಿಂದಾನು ಕೂಡ ಅದು ಹರ್ಕೊಂಡು ಬಂದಿರೋದು, ಅದು ಸ್ವಾಭಾವಿಕವಾಗಿ ಹರಿದಿದೆ. ಅದು ಯಾರು ಹೇಳಿಲ್ಲ ಅದಕ್ಕೆ ನೀನು ಇಲ್ಲೇ ಹರಿ ಅಂತ ಹೇಳ್ಬಿಟ್ಟು. ಸ್ವಾಭಾವಿಕವಾಗಿ ಹರಿತಾ ಇರುವಂತಹ ನದಿಯನ್ನ ನಾವು ತೆಗೆದ್ಬಿಟ್ಟು ನಾವು ತಿರ್ಸಿ ಬೇರೆ ಕಡೆ ಬಿಡ್ತೀವಿ ಅಂದಾಗ ಆ ನದಿಯ ನೈಜತೆ ಏನಿದೆ ಅಲ್ಲಿ ಹೊರಟು ಹೋಗುತ್ತೆ. ಇನ್ನೊಂದು, ನಾವು ಬೇರೆ ಕಡೆ ಆ ನದಿಯನ್ನ ತಿರ್ಸಿ ಬಿಟ್ಟಾಗ ಅಲ್ಲಿ ಆಗುವ ಪರಿಣಾಮಗಳನ್ನ ನಾವು ಅಂದಾಜು ಮಾಡಬೇಕಾಗುತ್ತೆ. ಯಾಕಂದ್ರೆ ನೇತ್ರಾವತಿ ನದಿ ಅನ್ನೋದು ಏನು ಸೌತ್ ಕೇಂದ್ರ ಜನರಿಗೆ ಅದು ಜೀವ ನದಿ, ಅದು ಮೂಲ ಆಧಾರ. ಇಲ್ಲಿಯ ಜನರಿಗೆ ನೀರಿನ ಹಾಹಾಕಾರ ಇರುವಾಗ ನೀವು ತಗೊಂಡೋಗಿ ಚಿಕ್ಕಬಳ್ಳಾಪುರ ಕೋಲಾರದವರಿಗೆ ನೀರು ಕೊಡ್ತೀವಿ ಅನ್ನೋದು ಎಷ್ಟು ಸಮಂಜಸ ಅನ್ನೋದು ನನ್ನ ಪ್ರಶ್ನೆ. ಮಂಗಳೂರಲ್ಲಿ ನೀವು ನೋಡಬಹುದು, ನೀರಿಗೆ ಹಾಹಾಕಾರ ಇದೆ, ಕುಡಿಯೋ ನೀರಿಗೂ ಕೂಡ ಅಲ್ಲಿ ತುಂಬಾನೇ ಕಷ್ಟ ಇದೆ. ಇವರು ಸೌತ್ ಕೇಂದ್ರದ ಜನರಿಗೆ ಇಲ್ಲಿಯ ನೇತ್ರಾವತಿ ನೀರನ್ನು ಒದಗಿಸೋದು ಬಿಟ್ಬಿಟ್ಟು ಬೇರೆ ಕಡೆ ನಾವು ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ನೀರನ್ನು ಸಾಗಿಸ್ತೀವಿ, ಅಲ್ಲಿಯವರಿಗೆ ನಾವು ಏನು ನೀರಿನ ಒಂದು ವ್ಯವಸ್ಥೆಯನ್ನು ಮಾಡ್ಕೊಡ್ತೀವಿ ಅಂದಿರಲ್ಲ. ಇವರು ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿದಾರ? ಇವಾಗ ನೋಡಿ, ನದಿ ಪಾತ್ರದಲ್ಲಿರುವಂಥ ನದಿಗಳು ಅದು ಹಿಂಗೆ ಹೋಗ್ತಾ ಅಂದರೆ ಅದು ಕಣ್ಮರೆ ಆಗ್ತಾ ಬರ್ತಾ ಇದೆ, ನೀರಿನ ಹರಿವು ಕಡಿಮೆ ಆಗ್ತಾ ಇದೆ. ಯಾಕೆ ಅಂದರೆ ನಮ್ಮಲ್ಲಿ ಮರಳು ಮಾಫಿಯಾಗಳು ಎದ್ದಿದೆ. ಈಗ ನೇತ್ರಾವತಿ ದಡದಲ್ಲೇ ಆಗಿರ್ಬೋದು, ತುಂಗಭದ್ರಾ ನದಿ ತಟದಲ್ಲೇ ಆಗಿರ್ಬೋದು. ಈಗ ಕಾಂಕ್ರೀಟ್ ಕಾಡುಗಳು ಹೇಳ್ಬೇಕಂದ್ರೆ ಅಲ್ಲಿ ಮರಳು ಬೇಕೇ ಬೇಕು. ಬರ್ತಾರೆ ನದಿಯಿಂದ ನದಿ ಪಾತ್ರದಲ್ಲಿರುವ ಮರಳನ್ನು ತೆಗಿತಾರೆ, ತಗೊಂಡು ಹೋಗ್ತಾರೆ. ಇದರಿಂದ ಏನಾಗುತ್ತೆ, ಅಲ್ಲಿರುವ ನೀರಿಗೆ ಎಫೆಕ್ಟ್ ಆಗ್ತದೆ. ನಮಗೆ ಆ ನೀರು ಬರೋದಿಲ್ಲ, ನದಿ ಬತ್ತು ಹೋಗುತ್ತೆ. ನದಿ ಪಾತ್ರದಲ್ಲಿರುವ ಮರಳುಗಳು ನೀರನ್ನ ರಕ್ಷಿಸುತ್ತೆ. ಅದನ್ನ ಯೋಚನೆ ಮಾಡೋಲ್ಲ, ವೈಜ್ಞಾನಿಕವಾಗಿ ಯಾರು ಕೂಡ ಥಿಂಕ್ ಮಾಡ್ತಾ ಇಲ್ಲ. ಈ ಬಹಳ ಪರಿಸರಕ್ಕೆ ವಿರುದ್ಧವಾಗಿರ್ತಕ್ಕಂಥ ಯೋಜನೆ ಜಾರಿಗೊಳಿಸ್ತಾರೆ, ಇದು ಸಮಸ್ಯೆ ಅಂತ ನೀವು ಹೇಳ್ತೀರಿ. ನಿಮ್ಮ ಅಭಿಪ್ರಾಯ ಹೇಳಿ. ನೇತ್ರಾವತಿ ತಿರುವು ಯೋಜನೆ ಅದು ಸಮಂಜಸವಾದದ್ದಲ್ಲ. ಯಾಕಂದ್ರೆ ನಮ್ಮ ಕಾಡು ನಾಶವಾಗುತ್ತೆ. ಕಾಡು ನಾಶವಾದಾಗ ಅಲ್ಲಿ ನಮ್ಮ ಮಳೆ ಬೀಳೋದೇ 100% ಆಗಿ ನಮ್ಮ ಪರಿಸರದಿಂದ. ಹೆಚ್ಚಾಗಿ ಗಿಡ ಮರಗಳು ಇದ್ರೇನೆ ನಮ್ಮ ಮಳೆ ಏನು ಬರುತ್ತೆ, ಅದು ಮಳೆ ಬರೋದು ಮಾತ್ರ ಪರಿಸರದಿಂದ ಮಾತ್ರ ಸಾಧ್ಯ. ಹೀಗಿರುವಾಗ ನೇತ್ರಾವತಿ ತಿರುವು ಯೋಜನೆ ಮಾಡಿದಾಗ ನಮ್ಮ ನಾಶವನ್ನು, ನಮ್ಮ ಪರಿಸರ ಹಾನಿಯನ್ನು ನಾವು ಇದು ಯೋಚನೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಈ ಯೋಚನೆಯನ್ನು ಮಾಡದೆ ಕೇವಲವಾಗಿ ನೀರು ಇನ್ನು ಮತ್ತೊಬ್ಬರಿಗೆ ಸೇರಬೇಕು, ಮತ್ತೊಂದು ಹಳ್ಳಿಗೆ ಒಂದು ನೀರು ಆಸರೆ ಆಗಬೇಕು ಅಂತ ಯೋಚನೆ ಮಾಡುವಾಗ ನಮ್ಮನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ಹೌದು ಸರ್, ಇದಕ್ಕೊಂದು ಆ್ಯಡ್ ಮಾಡ್ಬೇಕಂದಿದ್ರೆ ಇದೊಂದು ರಾಜಕೀಯ ಲಾಭಕ್ಕೋಸ್ಕರ ಮಾಡಿದ್ದಾರೆ ಅನಿಸುತ್ತೆ. ಯಾಕಂದರೆ ನಮ್ಮ ದೇಶದಲ್ಲಿ ಈ ನದಿಯನ್ನು ಉಂಟಲ್ಲ ಸರ್, ಯಾಕಂದರೆ ನಾವು ಚಪ್ಪಲಿ ಹಾಕ್ಕೊಂಡು ಪೂಜೆ ಮಾಡ್ತೇವೆ, ಅದು ಚಪ್ಪಲಿ ಹಾಕದೆ ಪೂಜೆ ಮಾಡ್ತೇವೆ, ಇಂಥ ದೊಡ್ಡ ನ್ಯೂಸ್ ಆಗ್ತೇವೆ ಹೊರತು ಇವತ್ತು ನಾವು ಬೇರೆ ಬೇರೆ ದೇಶಗಳಲ್ಲಿ ನೋಡಿದಾಗ ಸಮುದ್ರಕ್ಕೆ ಪೂಜೆ ಮಾಡೋದಿಲ್ಲ, ಬಟ್ ಅದನ್ನು ನಾವು ಗೌರವಿಸ್ತಾರೆ, ಅದಕ್ಕೆ ನಾವು ತ್ಯಾಜ್ಯವನ್ನು ಬಿಸಾಡೋದಿಲ್ಲ. ಇವತ್ತು ನಾವು ಎಲ್ಲಿಯೂ ಕೂಡ ಇಂಡಸ್ಟ್ರಿ ನೋಡಿದ್ರೆ ನದಿಗಳ ತಟದಲ್ಲಿ ಕಟ್ತಾರೆ, ನೀವು ಡೈರೆಕ್ಟಾಗಿ ಡಂಪ್ ಮಾಡ್ತಾರೆ, ದೊಡ್ಡ ದೊಡ್ಡ ಟಿಪ್ಪರ್ಸನ್ನು ಯೂಸ್ ಮಾಡಿ ಡಂಪ್ ಮಾಡ್ತಿದೆ. ನಾವು
ನದಿಯನ್ನೇ ನಾವು ಗೌರವಿಸ್ತಿಲ್ಲ, ಮತ್ತು ನದಿಯನ್ನು ಯಾವತ್ತೂ ಸಂರಕ್ಷಣೆ ಮಾಡಬೇಕು ಅಂತ ಹೇಳುವ ಪ್ಲಾನ್ ಮಾಡ್ತಿಲ್ಲ, ನದಿಯನ್ನು ಹೇಗೆ ಟರ್ನ್ ಮಾಡಬೇಕು ಅಂತ ಹೇಳಿ ಮಾಡೋದೊಂದು ದೊಡ್ಡ ನದಿಯನ್ನ ತಿರುವು ಮಾಡುವಂತದ್ದು ಹಾಸ್ಯಾಸ್ಪದವಾಗಿರ್ತಕ್ಕಂಥ ಯೋಜನೆ ಭಾವಿಸ್ಕೊಳ್ತೀನಿ. ನಿಮ್ಮ ಮಾತುಗಳನ್ನು ಗೌರವಿಸ್ತೇನೆ. ನನ್ನ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ, ಸೊ ಮಳೆ ಬಂದಾಗ ಆ ಮಳೆ ನೀರು ಬಿದ್ದು ಅದು ಪೂರ್ತಿ ಹರಿದು ಸಮುದ್ರ ಸೇರುವಂತದ್ದು, ನದಿಗಳ ಮೂಲಕ ಸಮುದ್ರ ಸೇರುವಂತದ್ದು, ಉಪ್ಪು ನೀರಾಗುವಂತ, ಮತ್ತೆ ಕುಡಿಲಿಕ್ಕೆ ಆಗೋದಿಲ್ಲ ಇದನ್ನ ಹೇಗೆ ನೀವು ಸಂರಕ್ಷಣೆ ಮಾಡಬೇಕು ಅಂತ ಆಸೆ ಪಡ್ತೀರಿ? ಸರ್, ನಾನು ಹೇಳೋ ಪ್ರಕಾರ ಈ ಮಳೆ ನೀರು ಅನ್ನೋದು ಅದು ಭೂಮಿಗೆ ಅಂದ್ರೆ ಬರುತ್ತೆ, ಅದು ದೇವರು ಕೊಟ್ಟ ವರ ಮಳೆ ನಮಗೆ. ಯಾಕಂದ್ರೆ ಕೃಷಿಗಾಗಿರ್ಬೋದು, ಬೇರೆ ಯಾವುದಕ್ಕೂ ನಾವು ಅದನ್ನು ಯೂಸ್ ಮಾಡ್ತೀವಿ. ಅದನ್ನ ಹೇಗೆ ಸಂರಕ್ಷಣೆ ಮಾಡಬೇಕು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ನನ್ನ ಪ್ರಕಾರ ನಾವು ಇಂಗು ಗುಂಡಿಗಳನ್ನ ಮಾಡೋದ್ರ ಮೂಲಕ ಹೆಚ್ಚಿನ ನೀರು ಏನಿರುತ್ತೆ, ನಾವು ಮಳೆ ನೀರು ಕೊಯ್ಲು ಮಾಡಿ ಹೆಚ್ಚಿನ ನೀರನ್ನ ನಾವು ಆ ಇಂಗು ಗುಂಡಿಗಳ ಮೂಲಕ ಮತ್ತೆ ಭೂಮಿಗೆ ಅದನ್ನ ಕಳಿಸ್ಬೇಕು ನಾವು. ಯಾಕಂದ್ರೆ ಅದು ಅದರಿಂದ ಏನಾಗುತ್ತೆ, ಅಂತರ್ಜಲ ಮಟ್ಟನೂ ಏರುತ್ತೆ, ಮತ್ತೊಂದು ಮಳೆ ನೀರು ಸಮರ್ಪಕವಾಗಿ ಬಳಕೆನೂ ಆಗುತ್ತೆ. ಸಿಹಿ ನೀರು ಅನ್ನೋದು ಕೇವಲ 3% ಮಾತ್ರ ಇದೆ. 97% ನೀರಿದ್ರೂ ಕೂಡ ಅದರಲ್ಲಿ 3% ಮಾತ್ರ ಸಿಹಿ ನೀರಿದೆ, ಅದರಲ್ಲಿ 1% ಮಾತ್ರ ನದಿ ಕೊಳಗಳ ರೂಪದಲ್ಲಿ ಇದೆ. ಇನ್ನು 2% ಧ್ರುವ ಪ್ರದೇಶಗಳಲ್ಲಿ ಮಂಜುಗಡ್ಡೆ ರೂಪದಲ್ಲಿ ಇದೆ. ಹಾಗಾಗಿ ನಾವು ಈ ಸಿಹಿ ನೀರಿನ ಒಂದು ಕಾಪಾಡುವಿಕೆ ಇದೆಯಲ್ಲ, ಅದು ಬಹಳನೇ ಮುಖ್ಯ ಆಗುತ್ತೆ. ಅದರಲ್ಲೂ ಮಳೆ ನೀರನ್ನು ನಾವು ಖಂಡಿತವಾಗ್ಲೂ ವೇಸ್ಟ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಸಮುದ್ರ ಸೇರಿ ಅದು ಉಪ್ಪು ನೀರಾಗಲಿಕ್ಕೆ ನಾವು ಬಿಡೋ ಬದಲು ಅದನ್ನು ನಾವು ಬಳಸೋಕೆ ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡ್ಬೋದು, ಅದರಿಂದ ನೀರನ್ನು ಸಂಗ್ರಹ ಮಾಡ್ಬೋದು, ಬಳಸ್ಬೋದು. ವರ್ಷ ಪೂರ್ತಿ ನಮಗೆ ನೀರು ಬೇಕೇ ಬೇಕು. ನೀರಿಲ್ಲದೆ ಯಾವುದೇ ಕೂಡ ಆಗಲ್ಲ. ಅದು ಜೀವನದಿ, ಅದು ಪ್ರತಿದಿನ ನಮ್ಮ ದೈನಂದಿನ ಚಟುವಟಿಕೆಗಾಗಲಿ ಇನ್ಯಾವುದಕ್ಕೆ ಆಗಲಿ ನೀರು ಬೇಕೇ ಬೇಕು. ಹಾಗಾಗಿ ಅದನ್ನ ಚೆಕ್ ಡ್ಯಾಮ್ಗಳ ಮೂಲಕ ಅದನ್ನ ರಕ್ಷಣೆ ಮಾಡೋದಾಗಿರ್ಬೋದು, ಇಂಗು ಗುಂಡಿಗಳ ಮೂಲಕ ನೀರಿಂಗಿಸೋದಾಗಿರ್ಬೋದು, ಮಳೆ ನೀರು ಕೊಯ್ಲು ಮಾಡುವ ಮೂಲಕ ನೀರನ್ನ ನಾವು ಸಂರಕ್ಷಣೆ ಮಾಡಬಹುದು. ಪರಿಹಾರಗಳನ್ನ ಕೊಟ್ಟಿದ್ದೀರಿ, ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಪರಿಹಾರ. ಪ್ರಕಾಶ್, ಏನು ಭಾವಿಸ್ಕೊಳ್ತೀರಿ? ಇವ್ರು ಹೇಳ್ದಾಗೆ ಇಂಗು ಗುಂಡಿಗಳನ್ನ ಮಾಡ್ಬೋದು. ಹಾಗೆ ನಾವೇನು ಬೋರ್ವೆಲ್ ಕೊರ್ಸೋಕ್ಕೆ ಒಂದು ಗುಂಡಿಗಳನ್ನ ಮಾಡಿರ್ತೀವಿ, ಆ ಗುಂಡಿಗಳನ್ನ ಮುಚ್ಚೋದು ಸಮಂಜಸವಲ್ಲ. ಆ ಗುಂಡಿಗಳ ಮೂಲಕ ನೀರು ಏನು ಒಳಗೆ ಹೋಗಿರುತ್ತೆ, ಆ ಒಳಗೆ ಹೋದಾಗ ಅದು ಅಲ್ಲಿ ಬತ್ತಿ ಅದು ಆವಿಯಾಗಿ ಅಲ್ಲೇ ನಮ್ಮ ತಳದಲ್ಲಿ ಉಳ್ಕೊಳ್ಳುತ್ತೆ. ಆವಾಗ ನಾವೇನು ಇನ್ನೊಂದು ಟೈಮ್ ನಮ್ಗೆ ನೀರು ಬೇಕಾದಾಗ ನಾವು ಕೊರೆಸ್ತೀವೋ ಅಲ್ಲಿ ನೀರು ಸಿಗುತ್ತೆ. ಅದನ್ನೇ ಮುಚ್ಚಿದ್ರೆ ಅಲ್ಲಿ ನೀರು ಸಿಗಲ್ಲ. ಹಾಗೆ ನಾವು ಈಗ ಮಳೆ ನೀರು ಬಂದಾಗ ಅದನ್ನು ಸಂರಕ್ಷಣೆ ಮಾಡ್ಕೋಬೇಕು. ನಮ್ಮ ಈಗ ಗದ್ದೆಗಳು ಇವತ್ತು ನಾನು ಕೂಡ ಒಂದು ಗದ್ದೆ ಹತ್ರ ಒಂದು ಮನೆ ಇರುವವನು. ಹಾಗೆ ಗದ್ದೆಯಲ್ಲೇ ಮನೆ ಕಟ್ಟಿದ್ದೀನಿ. ನನಗೆ ಎಷ್ಟು ಬೇಸರ ಇದೆ ಅಂದರೆ ಯಾಕೆ ನಾನು ಇಲ್ಲಿ ಮನೆಯನ್ನು ಕಟ್ಟಿದೆ ಅಂತ. ಯಾಕಂದರೆ ಅಲ್ಲಿ ಗದ್ದೆಯಲ್ಲಿ ನೀರು ಉಳಿಯುವಷ್ಟು ನಮ್ಮ ಯಾವ ಪ್ರದೇಶದಲ್ಲೂ ಉಳಿಯಲ್ಲ. ಅಲ್ಲಿ ಕೃಷಿ ಮಾಡ್ತಾರೆ, ಅಲ್ಲಿ ನೀರು ಬೇಕಾಗಿರುತ್ತೆ. ಬಂದ ನೀರು ಎಲ್ಲೂ ಹೋಗಲ್ಲ, ಹೊರಗಡೆ ಹೋಗಲ್ಲ, ಅಲ್ಲೇ ಉಳಿಯುತ್ತೆ. ಅಂಥ ಪ್ರದೇಶದಲ್ಲಿ ಮನೆ ಕಟ್ಟಬಾರ್ದು, ಫ್ಯಾಕ್ಟ್ರಿಗಳನ್ನು ಮಾಡಬಾರ್ದು. ಮತ್ತು ಕೃಷಿ ಮಾಡಬೇಕಾದ ಪ್ಲೇಸ್ ಅಲ್ಲಿ ಕೃಷಿಯನ್ನೇ ಮಾಡಬೇಕು, ಬೇರೆ ಕೆಲಸಗಳನ್ನ ಮಾಡಬಾರ್ದು ಅಂತ ಹೇಳ್ತಾರೆ. ನೀವೇನು ಭಾವಿಸ್ಕೊಳ್ತೀರಿ? ಸರ್, ಅದೇ ಈಗ ನಾವೀಗ ರೋಡ್ ಕನ್ಸ್ಟ್ರಕ್ಷನ್ ಈಗ ಮಾಡ್ತಾ ಇದ್ದೀವಿ ನೋಡಿ ಸರ್. ರೋಡ್ ಕನ್ಸ್ಟ್ರಕ್ಷನ್ ಮಾಡಿದ ತಕ್ಷಣ ಸೈಡಲ್ಲಿ ನಾವು ಚರಂಡಿ ವ್ಯವಸ್ಥೆ ಮಾಡ್ತಿದ್ದೀವಿ. ಅಂದರೆ ನೀರು ಬಿದ್ದದ್ದು ಡೈರೆಕ್ಟಾಗಿ ಹೋಗ್ಲಿ ಅಂತೇಳಿ. ಆ್ಯಕ್ಚುಲಿ ಅದೇ ನೀರು ನಾವು ಹೋಗಿ ಅಲ್ಲಿ ಸಮುದ್ರಕ್ಕೆ ಸೇರ್ತಾ ಇದೆ ನೋಡಿ. ಹಿಂದೆ ನಾವು ಮನೆ ಹತ್ರ ನೀರು ನಿಲ್ಲಬಾರ್ದು, ನೀರು ನಿಂತರೆ ರೋಗ ಬರ್ತದೆ ಅಂತ ಒಂದು ಕಾನ್ಸೆಪ್ಟ್ ಇತ್ತು ಸರ್. ಬಟ್ ಈಗ ಏನಾಗಿದೆ ಅಂದರೆ ನಾವು ಮನೆ ಹತ್ರನೇ ಇಂಗು ಗುಂಡಿ ಮಾಡೋ ಮುಖಾಂತರ ಇನ್ನು ರೋಡ್ ಕನ್ಸ್ಟ್ರಕ್ಷನ್ ಮಾಡಿದ ಸೈಡ್ ನೀರು ಬರ್ತದೆ ಸರ್. ಅದನ್ನು ರೋಡ್ ಕನ್ಸ್ಟ್ರಕ್ಷನ್ ಯಾರು ಇವರು ಕಾಂಟ್ರಾಕ್ಟ್ ಇರ್ತಾರೆ ಅವರೇ ಆ ನೀರನ್ನು ಒಂದು ದೊಡ್ಡ ಇಂಗು ಗುಂಡಿಗೆ ಸೇರೋ ಹಾಗೆ ಮಾಡಿ ನೆಕ್ಸ್ಟ್ ಅಲ್ಲಿ ಫಿಲ್ಟರ್ ಆಗಿ ನೆಕ್ಸ್ಟ್ ಹೋಗುವ ಹಾಗೆ ಮಾಡಿದರೆ ಅಷ್ಟು ನೀರನ್ನು ನಾವು ಹಿಡಿದಿಟ್ಕೊಳ್ಬೋದು ಅಂತ. ಅಷ್ಟು ರೋಡಿಂದೆಲ್ಲ ಬರ್ತದೆ ಆ ನೀರು, ಅಷ್ಟು ಪರ್ಸೆಂಟೇಜನ್ನು ಇಟ್ಕೊಳ್ಬೋದು. ಇನ್ನೊಂದು ಪ್ರಕಾಶ್ ಅವರು ಹೇಳಿದರು, ನಾವು ಅಂದರೆ ಬೋರ್ವೆಲ್ ನೀರು ಮುಚ್ಚಬಾರ್ದು ಅಂತೇಳಿ. ಬೋರ್ವೆಲ್ ನೀರು ಮುಚ್ಚೋದು ಕಾನ್ಸೆಪ್ಟ್ ಅಲ್ಲ, ಆ್ಯಕ್ಚುಲಿ ಈಗ ರೀಚಾರ್ಜ್ ಮಾಡೋ ಕಾನ್ಸೆಪ್ಟ್ ಆಗಬೇಕು. ಅಂದರೆ ಬೋರ್ವೆಲ್ ಸುತ್ತ 4x4 ಈಗ ಮಾಡ್ತಾ ಇದ್ದಾರೆ, ಇಂಪ್ಲಿಮೆಂಟ್ ಆಗಿದೆ, ಪ್ರೋಸೆಸ್ ಆಗಿದೆ. ಆದರೆ ಅದನ್ನು ನಾವು ಫಾಲೋ ಮಾಡಿದರೆ 4x4 ಅದು ಸುತ್ತ ಮಾಡಿದ್ರೆ ಅದು ನೀರು ಒಳಗೆ ಹೋಗಿ ರೀಚಾರ್ಜ್ ಆಗ್ತದೆ. ಆ ರೀಚಾರ್ಜ್ ಆಗೋ ಕಾನ್ಸೆಪ್ಟ್ ನಮ್ಗೆ ಬಂದಾಗ ಮಾತ್ರ ನಾವು ಇದನ್ನು ಉಳಿಸ್ಬೋದು ಅಂತ ಹೇಳಿ, ನೀರನ್ನು ತಡೆದು ಹಿಡಿದು ಅದನ್ನು ನಾವು ನೆಕ್ಸ್ಟ್ ಯೂಸ್ ಮಾಡ್ಬೋದು ಅಂತ ಹೇಳಿ. ಸಾಕಷ್ಟು ಮಂದಿ ಇವತ್ತು ಬೋರ್ವೆಲ್ ನೀರನ್ನು ಕುಡಿತಾ ಇದ್ದಾರೆ. ಸೊ ಬೋರ್ವೆಲ್ ನೀರನ್ನ ಮರುಪೂರ್ಣ ಮಾಡುವಂತ ಟೆಕ್ನಾಲಜಿ ಬಹಳ ಅಡ್ವಾನ್ಸ್ ಆಗಿ ಬಂದಿದೆ. ಈಗ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಈ ಒಂದು ಬೋರ್ವೆಲ್ ಮರುಪೂರ್ಣ ಬಗ್ಗೆ ಹೇಳುವುದಾದ್ರೆ, ದೇವರಾಜ್ ರೆಡ್ಡಿ ಅವ್ರದ್ದು ಒಂದು ಪ್ರೋಗ್ರಾಮ್ಗೆ ನಾವು ಅಟೆಂಡ್ ಆದಾಗ ಅವರು ಹೇಳಿದ್ರು, ಅವರು ಹೆಚ್ಚಿನ ಬೋರ್ವೆಲ್ ಅನ್ನ, ಚಿತ್ರದುರ್ಗದವರು ಹೆಚ್ಚಿನ ಬೋರ್ವೆಲ್ ಅನ್ನ ಕೊರೆಸಿದ್ದವರು ಆಮೇಲೆ ಅವ್ರಿಗೆ ರಿಯಲೈಸ್ ಆಗಿ, ಅಯ್ಯೋ ನಾನು ಭೂಮಿಯ ಒಡಲನ್ನ ತೆಗೆದುಬಿಟ್ಟು ನೀರು ಬಸ್ತೆ ಅಂತ ಹೇಳಿ ಅದ್ರ ಬಗ್ಗೆ ರಿಯಲೈಸ್ ಆಗಿ ಅವರು ಆ ಬೋರ್ವೆಲ್ ರೀಚಾರ್ಜ್ ಕೆಲಸವನ್ನ ಕೈಗೆತ್ಕೊಂಡಿರೋದು. ಮಳೆ ನೀರು ಕೊಯ್ಲು ಜೊತೆಗೆ ಬೋರ್ವೆಲ್ ಮರುಪೂರ್ಣ ಅಂದ್ರೆ ಈಗ ಬೋರ್ವೆಲ್ ಅಲ್ಲಿ ನೀರೇ ಬರುವುದಿಲ್ಲ ಅಂತಹ ಒಂದು ಇದನ್ನ ಹೇಗೆ ನಾವು ಬಳಸ್ಕೊಳ್ಬಹುದು. ಅದನ್ನ ಡೈರೆಕ್ಟ್ ಆಗಿ ಗೊಚ್ಚೆ ನೀರೆಲ್ಲ ಬಿಟ್ಬಿಟ್ರೆ ಅದೇನಾಗುತ್ತೆ ಅಂದ್ರೆ ಜಲದ ಒಂದು ವಾಹಕಗಳು ಏನು ಇದೆ ಅದ್ರದ್ದು ದಾರಿ ಇರುತ್ತೆ ಅದು ಹೋಗ್ಬಿಡುತ್ತೆ. ಯಾಕಂದ್ರೆ ನಾವು ಭೂಮಿಗೆ ನೀರನ್ನ ಇಂಗಿಸುವಾಗ ಸ್ವಚ್ಛವಾದ ನೀರನ್ನೇ ಇಂಗಿಸ್ಬೇಕು.
ಸೊ ಹಾಗಾಗಿ ಅದಕ್ಕೆ ಒಂದಷ್ಟು ಪ್ರೋಸೆಸ್ಗಳಿದೆ. ಏನಂದರೆ ಆ ಬೋರ್ವೆಲ್ಲಿನ ಸುತ್ತ ಒಂದಷ್ಟು ನಾಲ್ಕು ಅಲ್ಲಿ ತೆಗೆದುಬಿಟ್ಟು ಒಂದು ಕೊಳವೆ ಇದೆಯಲ್ಲ, ಬೋರ್ವೆಲ್ನ ಕೊಳವೆ, ಅದಕ್ಕೆ ರಂಧ್ರಗಳನ್ನು ಮಾಡುವ ಮೂಲಕ ಮೇಲ್ಗಡೆ ಜಲ್ಲಿ ಮರಳು ಇದನ್ನು ಸಮಂಜಸವಾಗಿ ಭರ್ತಿ ಮಾಡಿ ಆ ಒಂದು ಸೈಡಲ್ಲಿ ಆ ಒಂದು ಗುಂಡಿಯಲ್ಲಿ ನೀರನ್ನು ಮಾಡಬೇಕು. ಅದೇನಂದರೆ ಸೋಸುತ್ತೆ, ಈ ಕಸ ಕಡ್ಡಿ ಮಣ್ಣು ಇದನ್ನೆಲ್ಲ ಸೋಸ್ಬಿಟ್ಟು ಸ್ವಚ್ಛವಾದ ನೀರನ್ನು ಮಾತ್ರ ಅಂತರ್ಜಲ ನೇರಕ್ಕೆ ಇಂಗುವಂತೆ ಮಾಡುತ್ತೆ. ಸೊ ಇದು ವೈಜ್ಞಾನಿಕವಾಗಿ ಮಾಡಬೇಕಾದಂತಹ ಮರುಪೂರಣ. ಆದರೆ ಕೆಲವೊಂದು ಕಡೆ ಡೈರೆಕ್ಟಾಗಿ ಗೊಚ್ಚೆ ನೀರನ್ನು ಬಿಡ್ತಾ ಇದ್ದಾರೆ. ದಯವಿಟ್ಟು ಬಿಡಬೇಡಿ, ಅದರಿಂದ ನಮ್ಮ ಅಂತರ್ಜಲಕ್ಕೆ ಎಫೆಕ್ಟು. ಸ್ವಚ್ಛವಾದ ನೀರನ್ನು ಮಾತ್ರ ಭೂಮಿಗೆ ಇಂಗಿಸಿ ಅಂತ ಹೇಳಿ ನಂದೊಂದು ರಿಕ್ವೆಸ್ಟ್. ಸೊ ನೀರಿಗೆ ಇವತ್ತು ಕೂಡ ಪರ್ಯಾಯ ಇಲ್ಲ. ಈಗ ಮನುಷ್ಯ ರಕ್ತಕ್ಕೆ ಪರ್ಯಾಯ ಇಲ್ವೋ, ನೀರಿಗೂ ಇವತ್ತು ಪರ್ಯಾಯ ಇಲ್ಲ. ಲ್ಯಾಬೊರೇಟರಿ ನೀವು H2O ಮತ್ತು ಓಗಳನ್ನು ಸೇರಿಸ್ಕೊಂಡು ನೀರು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ನೀರನ್ನ ಮತ್ತೆ ನಿಮಗೆ ಸೃಷ್ಟಿ ಮಾಡ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಸೊ ಇರುವಂತ ನೀರನ್ನೇ ಬಳಸಬೇಕೆ ಹೊರತು ಬೇರೆ ನೀರನ್ನು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನನ್ನ ಶ್ರೇಷ್ಠವಾದ ಕಾಳಜಿ ಏನು ಅಂತ ಹೇಳಿದ್ರೆ, ಜನಸಂಖ್ಯೆ ಜಾಸ್ತಿ ಆದ ಹಾಗೆ ರೀತಿ ನೀರು ಜಾಸ್ತಿ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಈ ಭೂಮಿ ರಚನೆ ಆಗುವ ನೀರು ಎಷ್ಟಿತ್ತು, ನೀರು ಅಷ್ಟೇ ಉಂಟು ಇವತ್ತು ಕೂಡ. ನೀರು ಜಾಸ್ತಿ ಮಾಡುವಂತ ಯಾವ ಟೆಕ್ನಾಲಜಿ ಕೂಡ ಇಲ್ಲ. ಸಮುದ್ರದ ನೀರನ್ನ ಸಿಹಿ ನೀರು ಮಾಡುವಂತ ಟೆಕ್ನಾಲಜಿ ಕೆಲವು ಕಡೆ ಜಾರಿಯಾಗಿದೆ, ತುಂಬಾ ದುಬಾರಿ ಅಂತ ಅನ್ಸ್ಕೊಂಡು ಕೈ ಬಿಟ್ಟಿದ್ದಾರೆ ಅದನ್ನ ನಮ್ಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಿದ್ರೆ ಇರುವಂತ ನೀರನ್ನು ಉಳಿಸ್ಕೊಳ್ಳೋದೇ ನಮ್ ಕಾಳಜಿ ಆಗ್ಬೇಕು. ಇರುವಂತ ನೀರನ್ನು ಉಳಿಸ್ಕೊಳ್ಳೋದು ಹೇಗೆ? ಇದು ಯಾರ ಜವಾಬ್ದಾರಿ, ಯಾರ ಹೊಣೆಗಾರಿಕೆ? ಜಲ ಸಂರಕ್ಷಣೆ ಇವತ್ತು ಯಾರ ಕಾಳಜಿ ಅಂತ ನೀವು ಭಾವಿಸ್ಕೊಳ್ತೀರಿ? ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿ. ನಿಮ್ಗೆ ಸ್ಟಾರ್ಟ್ ಮಾಡ್ತೇನೆ. ಯಾರ ಹೊಣೆಗಾರಿಕೆ ಇದು? ಇದು ನನ್ನ ಪ್ರಕಾರ ಜನರ ಕಾಳಜಿ. ಯಾಕಂದ್ರೆ ಸರ್ಕಾರ ಇರುವುದು ಸ್ವಲ್ಪ ನಮ್ಮ ಜನರ ಪಾತ್ರ ಜಾಸ್ತಿ ಇರೋದು. ಯಾಕಂದರೆ ಈಗ ಆಲ್ರೆಡಿ ನಾವು ಎಕ್ಸಾಮ್ಸ್ ತಗೊಳ್ತಾ ಇದ್ರೆ, ಈಗ ಮೂಡುಬಿದ್ರೆಯಲ್ಲಿ ಮಾಡಿದ್ದಾರೆ, ಇದರಿಂದ ಒಂದು ವರ್ಷಕ್ಕೆ 12 ಲಕ್ಷ ಲೀಟ್ರ್ ನೀರನ್ನು ಹಿಡಿದಿಟ್ಕೊಳ್ತಾರೆ. ಈವನ್ ಕಾರ್ಕಳದ ಸುಧೀರ್ ಅವರ ಮನೆ ತಗೊಂಡ್ರೆ, ಅವ್ರು 10 ವರ್ಷದ ಹಿಂದೆ ಅವ್ರ ನೀರಿನ ಪ್ರಾಬ್ಲಮ್ ಆಗ್ತಿತ್ತು. ಅವರ ಮನೆ ಹತ್ರ ಇಂಗು ಗುಂಡಿ ತೆಗೆದು ಬಂದರೆ, ಬಾವಿಗೆ ಹತ್ತಿರವಾಗಿ ಇಂಗು ಗುಂಡಿ ತೆಗೆದಾಗ ಅವ್ರಿಗೆ ಈಗ ನೀರು ಬೇಕಾದಷ್ಟು ಸಿಗ್ತಾ ಇದೆ. ಈವನ್ ಚಿಕ್ಕಮಗಳೂರಲ್ಲಿ ನೋಡಿದಾಗ, ಚಿಕ್ಕಮಗಳೂರಲ್ಲಿ ಮೇಲೆ ಘಟ್ಟ ಪ್ರದೇಶಗಳಲ್ಲಿ ಅಲ್ಲಿ ಮೇಲೆ ಇಂಗು ಗುಂಡಿ ತೆಗೆದು ಅದಕ್ಕೆ ಪೈಪ್ ಕನೆಕ್ಷನ್ ಕೊಟ್ಟು ತರಕಾರಿ ಎಲ್ಲ ಮಾಡ್ತಾ ಇದ್ದಾರೆ. ಈ ಮುಖಾಂತರ ನೀರನ್ನು ಸೇವ್ ಮಾಡ್ತಾ ಇದ್ದಾರೆ. ನಾವು ಖರ್ಚು ಮಾಡ್ತಾ ಇದ್ದೇವಲ್ಲ, ಇದನ್ನು ನಾವು ಯಾವ ರೀತಿ ಖರ್ಚು ಮಾಡ್ತಿದ್ದೇವೆ ಅಂತ ನಾವು ಎನಲೈಸ್ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಈಗ ಇದನ್ನು ನಾವು ಮಾಡಬೇಕಂದ್ರೆ ಅಂದರೆ ನಾವು ಜನರು ಹೊಣೆ. ಈಗ ಯಾಕಂದರೆ ಈಗ ನಾವು ಎಲ್ಲ ಕಡೆ ನಮಗೆ ಪೈಪ್ ಕನೆಕ್ಷನ್, ನೀವು ಒಂದು ಪ್ಲೇಟ್ ತೊಳಿಬೇಕಾದ್ರೆ ಅಲ್ಲಿ ಪೈಪ್ ಕನೆಕ್ಷನ್, ನೀವು ಮನೆಯಲ್ಲಿ ಎದುರುಗಡೆ ಹ್ಯಾಂಡ್ ವಾಶ್ ಮಾಡೋಕೆ ಅದಕ್ಕೊಂದು ಟ್ಯಾಪ್ ಕನೆಕ್ಷನ್. ಆ ಎಲ್ಲ ಟ್ಯಾಪ್ಗಳಲ್ಲಿ ನೋಡಿದಾಗ ಒಂದೊಂದು ಡ್ರಾಪ್ ನೀರು ಬಿದ್ದರೆ, ಒಂದು ಡ್ರಾಪ್ ನಮ್ಗೆ ಹೋದರೆ ವೇಸ್ಟ್ ಆದರೆ ಎಷ್ಟು ದಿನಕ್ಕೆ ನೀರು ವೇಸ್ಟ್ ಆಗ್ತದೆ. ಇದನ್ನು ಅಂದರೆ ಈಗ ನಮ್ಮ ದೇಶದಲ್ಲಿ 60% ಯುವಜನತೆ ಇದ್ದಾರೆ. 60% ಯುವಜನತೆ ಅಂದರೆ ನಮ್ಮ ದೇಶದ 60 ಕೋಟಿ ಯುವಜನತೆ ಅಂತ ಅಂದ್ಕೊಂಡ್ರೆ, ಈಗ ಒಂದು ದಿನಕ್ಕೆ 1 ಲೀಟ್ರ್ ನೀರು ಸೇವ್ ಮಾಡಿದರೆ ಇಡೀ ದೇಶ 60 ಕೋಟಿ ಲೀಟ್ರ್ ನೀರು ಸೇವ್ ಮಾಡಿದಾಗೆ ನೋಡಿ ಸರ್. ಹಾಗಾಗಿ ನಮ್ಮ ಪಾತ್ರನೇ ಹೈಯೆಸ್ಟ್ ಅಂತೇಳಿ. ಸ್ನೇಹಿತರೆ, ಜಲ ಸಂರಕ್ಷಣೆ ಮಾಡುತ್ತೆ ಯಾರ ಪಾತ್ರ? ಚರ್ಚೆ ಅಪೂರ್ಣವಾಗಿದೆ. ಸಾಕಷ್ಟು ಮಾತುಕತೆಯನ್ನು ಬಾಕಿ ಇರತಕ್ಕಂಥದ್ದು. ಕ್ಯಾಂಪಸ್ ವರ್ಡಿಕ್ಟ್ ಮುಂದುವರಿತಾ ಇದೆ. ಒಂದು ಬ್ರೇಕ್ ಹೋಗ್ತದೆ. ಬ್ರೇಕ್ ನಂತರ ಮತ್ತೆ ಮಾತುಕತೆ ಮುಂದುವರಿತದೆ. ಸ್ನೇಹಿತರೆ, ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ಕ್ಯಾಂಪಸ್ ವರ್ಡಿಕ್ಟ್ನ 3ನೇ ಪಾರ್ಟಿಗೆ ಪ್ರಸಾರವಾಗ್ತಾ ಇದೆ. ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾತಾಡ್ತಾ ಇದ್ದಾರೆ. ಸಾಕಷ್ಟು ಸಂಶೋಧನೆ ಇದೆ, ಸಾಕಷ್ಟು ಆಳವಾದ ಅಧ್ಯಯನ ಇದೆ ಅವರ ಹತ್ರ. ಜೊತೆಗೆ ಸಾಕಷ್ಟು ಓದ್ಕೊಂಡಿದ್ದಾರೆ. ಬಹಳ ಸ್ಪಷ್ಟವಾಗಿ, ನೇರವಾಗಿ, ನಿಖರವಾಗಿ ಮಾತಾಡಿದವ್ರ ಮಾತುಗಳನ್ನ ಮತ್ತೆ ಕೇಳೋಣ ಸ್ನೇಹಿತರೆ. ಅವರ ಮತ್ತೆ ಕಾರ್ಯಕ್ರಮ ನಾನು ಸ್ವಾಗತ ಮಾಡ್ತೇನೆ. ಅವರ ಜೊತೆಗೆ ಕ್ಯಾಂಪಸ್ ವರ್ಡಿಕ್ಟ್ನ 3ನೇ ಚರಣವನ್ನು ಪ್ರವೇಶ ಮಾಡ್ತಾ ಇದ್ದೇನೆ. ನೇರ ಪ್ರಶ್ನೆ ದರ್ಶಿನಿ ಅವರಿಗೆ, ಯಾರ ಹೊಣೆ ಜಲ ಸಂರಕ್ಷಣೆ? ಯಾರ ಹೊಣೆ ಜಲ ಸಂರಕ್ಷಣೆ? ಯಾರ ಹೊಣೆ ಅಂತ ಕೇಳೋದೇ ಒಂದು ತಪ್ಪು ಅಂತ ಹೇಳ್ತೀನಿ. ಯಾಕಂದ್ರೆ ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ. ಯಾಕಂದ್ರೆ ನಾವೆಲ್ಲರೂ ಕೂಡ ನೀರನ್ನು ಬಳಸ್ತೀವಿ. ಸೊ ನಮ್ಮೆಲ್ಲರ ಕರ್ತವ್ಯ ಆಗುತ್ತೆ ಆ ನೀರನ್ನ ಸಂರಕ್ಷಣೆ ಮಾಡೋದು. ಅದರಲ್ಲೂ ನೀವು ಯುವಜನತೆಯ ಪಾತ್ರ ಅಂತ ಹೇಳಿ ಕೇಳಿದಾಗ, ಯುವಜನತೆ ನಮ್ದು ಯುವ ರಾಷ್ಟ್ರ, ಯುವಜನತೆಗಳು ಹೆಚ್ಚಾಗಿದ್ದಾರೆ. ಸುದೀಪ್ ಅವರು ಹೇಳ್ದಂಗೆ ನಮ್ಮ ಯುವಜನತೆ ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಹಾಗಾಗಿ ಜಲ ಸಂರಕ್ಷಣೆಯಲ್ಲಿ ಯುವಜನತೆ ಎಲ್ಲರೂ ಪಾಲ್ಗೊಂಡ್ರೆ, ಅದು ಪೂರ್ಣ ಮನಸ್ಸಿಂದ ಪಾಲ್ಗೊಂಡ್ರೆ ಖಂಡಿತವಾಗ್ಲೂ ನಮಗೆ ಜಲಕ್ಷಾಮ ಅನ್ನೋದು ಉಂಟಾಗೋದಿಲ್ಲ ಅನ್ನೋದು ನನ್ನ ಭಾವನೆ ಸರ್. ಅದು ಯೂತ್ ಏನ್ ಮಾಡ್ಬೇಕೀಗ ಅಂತ ಹೇಳಿ, ಏನ್ ಮಾಡ್ಬೋದು ಅಂತ ಹೇಳಿ, ಏನ್ ಮಾಡ್ಬೋದು ಅಂದ್ರೆ, ಈಗ ಡಿಫಾರೆಸ್ಟೈಸೇಷನ್ ನಿಮಗೆ ಗೊತ್ತಾ ಇದೆ, ಆಗ್ತಾ ಇದೆ. ಹಾಗಾಗಿ ನಾವು ಅರಣ್ಯೀಕರಣಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಡಬೇಕಾಗಿದೆ. ಎಷ್ಟು ಪ್ರಪಂಚದಲ್ಲಿ ನಾವು ಇಡೀ ಪ್ರಪಂಚದಲ್ಲಿ ಕೇವಲ 20% ಅಷ್ಟು ಮಾತ್ರ ಕಾಡು ಇದೆ. 80% ಅಷ್ಟು ಅದು ಪೂರೈಕೆ ಮಾಡಬೇಕು. 100% ಅಲ್ಲಿ 20% ಕಾಡು ಇಟ್ಕೊಂಡು ಇನ್ನು ಅಷ್ಟು ಜನಕ್ಕೆ ಅದಷ್ಟು ಕಾಡು ಮಾತ್ರ ಮಳೆ ಕೊಡಬೇಕು, ಅದಷ್ಟು ಕಾಡು ಮಾತ್ರ ಇದು ಮಾಡ್ಬೇಕಂದ್ರೆ ಅದು ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಫಸ್ಟ್ ಒಂದು ಏಮ್ ಏನಾಗಿರ್ಬೇಕಂದ್ರೆ ಕಾಡುಗಳನ್ನು ಬೆಳೆಸಬೇಕು.
ಬರೀ ಕಾಂಕ್ರೀಟ್ ಕಾಡುಗಳನ್ನು ಮಾಡೋದ್ರ ಮೂಲಕ ನಮಗೆ ಯಾವುದೇ ರೀತಿಯಾದಂತಹ ಒಂದು ಪ್ರಯೋಜನ ಇಲ್ಲ. ಯಾಕಂದರೆ ಕಟ್ಟಡಗಳು ಮೇಲಿಂದ ಮೇಲೆ ಏರ್ತಾ ಇರ್ಬೋದು, ಅದರಿಂದ ಆಗುವಂತಹ ರಿಫ್ಲೆಕ್ಟ್ ಕೂಡ ತುಂಬಾ ಇದೆ. ಈಗ ನೀವು ನೋಡ್ಬೋದು ಸಾಫ್ಟ್ವೇರ್ ಕಂಪನಿಗಳಲ್ಲೆಲ್ಲ ದೊಡ್ಡದಾಗಿ ಗ್ಲಾಸ್ ಹಾಕ್ತಾರಲ್ವ ಸರ್, ಎದುರುಗಡೆ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ಅದರಷ್ಟು ಹೀಟ್ ರೆಡ್ಯೂಸ್ ಮಾಡುವಂಥದ್ದು ಬೇರೆ ಯಾವುದೂ ಇಲ್ಲ. ಯಾಕಂದರೆ ಸೂರ್ಯನಿಂದ ಬರುವಂತಹ ಒಂದು ಏನು ಶಾಖ ಇದೆಯಲ್ಲ, ಅದನ್ನು ಅದು ಎಳ್ಕೊಂಡು ಮತ್ತೆ ರಿಫ್ಲೆಕ್ಟ್ ಮಾಡುತ್ತೆ. ಅದರಿಂದ ಏನಾಗುತ್ತೆ, ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಹೆಚ್ಚಾಗ್ತದೆ. ನೀರಿನ ಒಂದು ಏನು ಜಲ ಸಂರಕ್ಷಣೆ ಬಗ್ಗೆ ಬರೋದಾದರೆ, ನಾವು ನೀರನ್ನು ಹೇಗೆ ಸಂರಕ್ಷಣೆ ಮಾಡಬೇಕು ಅನ್ನೋದು ಜನರಲ್ಲಿ ಅರಿವು ಕಡಿಮೆ ಆಗ್ತಾ ಇದೆ. ಅದನ್ನು ಬಳಸ್ತಾ ಇದ್ದಾರೆ, ಅಂತರ್ಜಲವನ್ನು ಪೂರ್ಣವಾಗಿ ಭೂಮಿಯಿಂದ ತೆಗಿತಾ ಇದ್ದಾರೆ. ಇದರಿಂದ ಏನಾಗುತ್ತೆ, ಭೂಮಿಯಲ್ಲಿರುವಂತಹ ನೀರೇ ಖಾಲಿ ಆದರೆ, ಸಿಹಿ ನೀರೇ ಖಾಲಿ ಆದರೆ ಉಪ್ಪು ನೀರೇ ಕುಡಿಬೇಕಾಗುತ್ತೆ. ಸೊ ಹಾಗಾಗಿ ಅಂತಹ ಪರಿಸ್ಥಿತಿ ಬರದೇ ಇರಲಿ, ಸಿಹಿ ನೀರು ಎಲ್ಲರೂ ಬಳಸಬೇಕಾದ್ರೆ ಅದರ ಪೂರ್ಣ ಜಲ ಮರುಪೂರ್ಣ ಮಾಡಬೇಕು. ಪ್ರತಿಯೊಬ್ಬನಲ್ಲಿ ಕೂಡ ಅರಿವು ಮೂಡಿಸಬೇಕು. ಯುವ ಜನತಾ ಕೆಲಸ ಬಹಳ ಚೆನ್ನಾಗಿ ಮಾಡಬಲ್ಲರು. ಸ್ವತಃ ಅರಿವು ಬಹಳ ಪ್ರಾಮುಖ್ಯವಾದ್ದು. ಇದನ್ನು ಬಹಳ ಚೆನ್ನಾಗಿ ನೀವು ಹೇಳ್ತಾ ಇದ್ದೀರಿ. ಪ್ರಕಾಶ್ ಅವರನ್ನು ಕೇಳಬೇಕು ನಾನು. ಪ್ರತಿಯೊಬ್ಬರ ಜವಾಬ್ದಾರಿ, ಇವರದಲ್ಲ, ಪ್ರತಿಯೊಬ್ಬರದ್ದು ಜವಾಬ್ದಾರಿ ಸರ್. ಪ್ರತಿಯೊಬ್ಬರ ಜವಾಬ್ದಾರಿ ಅಂದರೆ ನಾವು ಈಗ ನಾವು ಸಣ್ಣವರಿಂದ ದೊಡ್ಡವರಾಗುವ ತನಕವೂ ಯಾವ ಥರ ಮಾಡಬೇಕಂದ್ರೆ, ಈ ಪ್ರೌಢಾವಸ್ಥೆಯಿಂದ ಮಕ್ಕಳು ಈಗ 1ನೇ ಕ್ಲಾಸಿಗೆ 2ನೇ ಕ್ಲಾಸಿಗೆ ಈಗ ಸೇರ್ಕೊಂಡ್ಬರ್ತಾರೆ, ಆಮೇಲೆ ಡಿಗ್ರಿಗೂ ಇದ್ದಾರೆ. ನಾವು ಅಲ್ಲಿ ಹೋಗಿ ನಮ್ಮ ಯೋಜನೆ ಬಗ್ಗೆ ಅವರಿಗೆ ಅರಿವು ಮೂಡಿಸಬೇಕು. ಒಂದು ಹನಿ ನೀರು ಸಹ ನಮಗೆ ಉಪಯೋಗಕ್ಕೆ ಬರುತ್ತೆ, ಅದನ್ನು ನಾವು ಹೇಗೆ ಸಂರಕ್ಷಣೆ ಮಾಡ್ಕೋಬೇಕು ಅನ್ನೋದನ್ನು ಅವರಿಗೆ ಅಲ್ಲಿ ಅರಿವು ಮೂಡಿಸಿದಾಗ ನಾವೇನು ಅಂದ್ಕೊಂಡಿರ್ತೀವಿ ಅದಾಗುತ್ತೆ. ಹೇಗಂದರೆ, ನಾವು ಈಗ ಯುವಜನರು ಹೆಚ್ಚಾಗಿ ನಾವು ಏನಾದರೂ ಮಾಡಬೇಕು, ಏನಾದರೂ ಸಾಧಿಸಬೇಕು ಅನ್ನೋದು ನಮ್ಮಲ್ಲಿರೋದು. ನಾವೀಗ ನಮ್ಮಲ್ಲಿ ಏನು ಈಗ ಏನು ಕ್ಷಮತೆ ಇದೆ, ಏನು ಅನಿವಾರ್ಯ ಇದೆ, ಏನು ಬೇಕಾಗಿದೆ, ಅದನ್ನು ಪಡ್ಕೊಳ್ಬೇಕಾದ್ರೆ ನಾವು ಯುವಜನರು ಎದ್ದೇಳಬೇಕಾಗಿದೆ. ಒಂದೊಮ್ಮೆ ಮೈ ಚುಮ್ಮಿ ಎದ್ದರೆ ನಾವು ಯಾವುದನ್ನು ಸೃಷ್ಟಿಸ್ಬೋದು ಸರ್. ಹೌದು, ತುಂಬ ಚೆನ್ನಾಗಿ ನೀವು ಹೇಳ್ತಾ ಇದ್ರಿ. ಜಲಶಿಕ್ಷಣ ಬೇಕು ಅಂತ ಹೇಳಿ ಶ್ರೀಪಡ್ರೆಯವರು ಎಲ್ಲ ವೇದಿಕೆಯಲ್ಲಿ ಘಂಟಾಘೋಷವಾಗಿ ಹೇಳ್ತಾ ಇದ್ರು. ಅವರ ಮಾತು ನಾವು ಕೇಳಿಸ್ಕೊಳ್ಳೇ ಇಲ್ಲ. ಜಲಶಿಕ್ಷಣ ಬೇಕು, 1ನೇ ಕ್ಲಾಸಿನಿಂದ ಜಲಶಿಕ್ಷಣ ಬೇಕು, ಜಲಶಿಕ್ಷಣ ಬೇಕು, ಪಠ್ಯಪುಸ್ತಕದಲ್ಲಿ ಆ ಪಾಠ ಇರಬೇಕು ಅಂತ ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ಏನ್ ಭಾವಿಸ್ಕೊಳ್ತೀರಿ ನೀವು? ಜಲಶಿಕ್ಷಣ ಅನಿವಾರ್ಯ ಅಲ್ಲ ಇವತ್ತು? ಜಲಶಿಕ್ಷಣ ಇವತ್ತು ಅನಿವಾರ್ಯ ಸರ್. ಯಾಕಂದರೆ ಇವತ್ತು ನಮ್ಮಲ್ಲಿ ನೋಡ್ಬೋದು ತುಂಬ ಕೆರೆಗಳಿದೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಹಲವಾರು ಕೆರೆಗಳಿದೆ, ಹಲವಾರು ಸಾರ್ವಜನಿಕ ಬಾವಿಗಳಿದೆ. ಹಾಗೆಯೇ ನಮ್ಮ ಬಿಸಿಯೂಟ ಕಾನ್ಸೆಪ್ಟ್ ಬಂದಿದೆ ನೋಡಿ. ಇಡೀ ಕಾಲೇಜಲ್ಲಿ ಸ್ಕೂಲ್ಗಳಲ್ಲಿ ಬಿಸಿಯೂಟ ಕಾನ್ಸೆಪ್ಟ್ ಬಂದಿದೆ. ಬಿಸಿಯೂಟ ಕಾನ್ಸೆಪ್ಟ್ ಬಂದ ತಕ್ಷಣ ಏನಾಗಿದೆ, ಮಕ್ಕಳು ಪ್ಲೇಟ್ ತೊಳಿಬೇಕು. ಪ್ಲೇಟ್ ತೊಳಿಲಿಕ್ಕೆ ಎಲ್ಲ ಕಡೆ ಟ್ಯಾಪ್ ನೋಡಿ, ಎಲ್ಲ ಕಡೆ ಅದು ಫ್ಲಶ್ ಜೋರು ನೀರು ಹೋಗುವಂಥದ್ದು. ಇದೊಂದು ನೋಡಿದರೆ ಒಂದು ಕಾನ್ಸೆಪ್ಟ್ ಇದು. ಇನ್ನೊಂದು ನಮ್ಮ ಫ್ಲ್ಯಾಟ್ ಕಲ್ಚರ್ ನೋಡಿ, ಈಗ ಎಲ್ಲ ಕಡೆ ಫ್ಲ್ಯಾಟ್ ಬೇಕು ನಮಗೆ, ಫ್ಲ್ಯಾಟಲ್ಲೇ ಇರಬೇಕು. ಅಲ್ಲದು ಸ್ವಿಚ್ ಆನ್ ಮಾಡಿದಾಗ ಅಥವಾ ನಾವು ಯೂರಿನ್ ಪಾಸ್ ಹೋಗೋದು ಅಲ್ಲೂ ಫ್ಲಶ್. ಎಲ್ಲ ಕಡೆ ಈ ಲೈಫ್ ಸ್ಟೈಲ್ ಉಂಟಲ್ಲ, ಈ ಲೈಫ್ ಸ್ಟೈಲಲ್ಲೇ ನಮ್ಮ ನೀರು ಏನುಂಟು ಅದನ್ನು ಜಾಸ್ತಿ ಕನ್ಸ್ಯೂಮ್ ಮಾಡ್ತಿದ್ದೆ ದಿನದಿಂದ ದಿನಕ್ಕೆ. ಇದರಿಂದಾಗಿ ಜನರಿಗೆ ಈ ಶಿಕ್ಷಣ, ಜಲ ಶಿಕ್ಷಣ ಅಂತ ಹೇಳುವಂಥದ್ದು ಬೇಕಾಗ್ತದೆ. ಯಾವ ಥರ ನಾನು ಯೂಸ್ ಮಾಡಿದರೆ ನಾನು ಯಾವ ಥರ ನೀರನ್ನು ಸಂರಕ್ಷಿಸ್ಬೋದು, ನಾನು ಎಲ್ಲಿ ಪೋಲ್ ಮಾಡ್ತಿದ್ದೆ ಅಂತ ಜನ ಗೊತ್ತಾಗ್ತಾ ಇಲ್ಲ. ಈಗ ನೋಡಿ, ಈಗ ನಾವು ಹ್ಯಾಂಡ್ ವಾಶ್ ಮಾಡಿದರೆ ಜಸ್ಟ್ 2 ಮಿನಿಟ್ಸಿಗೆ 18 ಲೀಟ್ರ್ ನೀರು ಹೋಗ್ತದೆ. ಇದೊಂದು ರಿಪೋರ್ಟ್ ಹೇಳುವಂಥದ್ದು. ಇದೊಂದು ಶೇವ್ ಮಾಡಿದರೆ 3 ನಿಮಿಷಕ್ಕೆ 24-25 ಲೀಟ್ರ್ ಹೋಗ್ತದೆ. ಅದೇ ನಾವು ಗ್ಲಾಸಲ್ಲಿ ಯೂಸ್ ಮಾಡಿದ್ರೆ 0.5 ಲೀಟ್ರ್ ನೀರು ಹೋಗುವಂಥದ್ದು. ಹಾಗಾದ್ರೆ ನಾವು ಎಷ್ಟು ನೀರು ಉಳಿಸಿದಾಗ ಆಗ್ತದೆ ಸರ್? ಇಂಥ ಸೈಂಟಿಫಿಕ್ ಏನು ಜಲ ಶಿಕ್ಷಣ ಸಿಕ್ಕಿದ್ರೆ ಇದು ಖಂಡಿತ ನಮ್ಮ ದೇಶದ ಮುಂದಿನ ಪೀಳಿಗೆಗೆ ಇದು ಹೆಲ್ಪ್ ಆಗ್ತದೆ ಸರ್. ಸಣ್ಣ ಪ್ರಾಯದಿಂದ ಜಲ ಶಿಕ್ಷಣ ಬೇಕು ಅಂತ ಪ್ರತಿಪಾದನೆಗಳು ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಯಾವತ್ತಿಂದ ಒಂದು ಮಾತು ಕೇಳಿ ಬರ್ತಾ ಇತ್ತು, ಆಗಿಲ್ಲ ಅಂತ ಹೇಳುವಂತ ಕಾಳಜಿ ನಂಗೆ. ಏನ್ ಭಾವಿಸ್ಕೊಳ್ತೀರಿ ನೀವು? ಖಂಡಿತವಾಗ್ಲೂ ಸರ್, ಚಿಕ್ಕ ಮಕ್ಕಳು ತುಂಬಾ ಎಳೆ ಮನ್ಸು ಹೊಂದಿರೋ ಅವ್ರಿಗೆ ಏನ್ ಹೇಳಿದ್ರು ಕೂಡ ಆ ಮನ್ಸಲ್ಲಿ ತಕ್ಷಣ ಗ್ರಾಸಿಂಗ್ ಪವರ್ ಅವರಿಗೆ ಇರುತ್ತೆ. ಹಾಗಾಗಿ ಅವರಿಗೆ ಹೇಳಿದ್ರೆ ಅದು ತುಂಬ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗುತ್ತೆ. ಜಲಶಿಕ್ಷಣ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೊಡಬೇಕು. ಅದರಲ್ಲೂ ಚಿಕ್ಕ ಮಕ್ಕಳಿಂದನೇ ಸ್ಟಾರ್ಟ್ ಮಾಡಿದರೆ ಅದು ತುಂಬಾ ಒಳ್ಳೆಯದು. ಯಾಕಂದರೆ ಅದು ಅವರ ರೂಢಿಯಾಗಿ ಬೆಳ್ಕೊಂಡು ಹೋಗೋದ್ರಿಂದ ಆ ನೀರನ್ನು ಉಳಿಸ್ಬೇಕು, ಸಂರಕ್ಷಣೆ ಮಾಡಬೇಕು ಅನ್ನೋದು ಅವರಿಗೆ ಒಂದು ಜವಾಬ್ದಾರಿಯಾಗಿ ಕೂಡ ಹಾಗೆ ಅವರು ಒಂದು ಬೆಳೆಸ್ಕೊಂಡು ಬರ್ತಾರೆ. ಹ್ಯಾಬಿಟ್ ಆಗಿ ಅದು ಬೆಳಿಬೇಕಾಗುತ್ತೆ. ಇಲ್ಲ ಅಂದರೆ ನೋಡಿ ಸರ್, ಈ ಒಂದು ನೀರಿನ ಪೋಲು ಅನ್ನೋದು ಇವಾಗ ತುಂಬಾ ಜಾಸ್ತಿ ಆಗ್ತಾ ಇದೆ. ಅಪಾರ್ಟ್ಮೆಂಟ್ ನೋಡ್ತೀವಿ, ಅಪಾರ್ಟ್ಮೆಂಟ್ ಕಟ್ಟಬೇಕು, ನೀರಿಲ್ಲ, ಬೋರ್ವೆಲ್ ಕೊರಿತಾರೆ. ಹಾಗೇನೆ ಕೂಡ ಮುಖ ತೊಳಿಲಿಕ್ಕೆ ನೀರಿನ ಒಂದು ಮಗ್ಗಲ್ ತಗೊಂಡ್ರೆ ಸಾಕಾಗುತ್ತೆ, ಅದನ್ನೇ ಟ್ಯಾಪ್ ಬಿಡ್ತಾರೆ. ಅರ್ಧ ನೀರು ಮುಖಕ್ಕೆ ಹಾರಿಸ್ಕೊಳ್ತಾ ಇರ್ತಾರೆ, ಇನ್ನರ್ಧ ಬಿದ್ದು ಹೋಗ್ತಿರತ್ತೆ. ಅಂದ್ರೆ ಆ ನೀರಿನ ಬಗ್ಗೆ ಕಾಳಜಿ ಇಲ್ಲ.
ಅಲ್ಲಿ ಏನಾಗ್ತಿದ್ರೆ ನೀರು ಪೋಲ್ ಆಗ್ತಿದೆ. ಹಾಗಾಗಿ ಆ ನೀರು ಕೂಡ ತುಂಬಾನೇ ಇಂಪಾರ್ಟೆಂಟ್ ನಮಗೆ. ಆ ಒಂದೊಂದು ಹನಿಯಲ್ಲೂ ಕೂಡ ನಮಗೆ ಪ್ರಯೋಜನಕ್ಕೆ ಬರುತ್ತೆ. ಮುಂದೊಂದು ದಿನ ಆ ನೀರು ಸಿಗದೆ ಇರುವಂತಹ ಪರಿಸ್ಥಿತಿ ಬರಬಹುದು. ಹಾಗಾಗಿ ಇದನ್ನ ಸಂರಕ್ಷಣೆ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಅದು ಕೂಡ ಅನಿವಾರ್ಯ ಕೂಡ ಹೌದು. ಹಾಗಾಗಿ ವಿವೇಚನಾಯುಕ್ತ ನೀರಿನ ಬಳಕೆ ತುಂಬಾನೇ ಅನಿವಾರ್ಯ. ನಮ್ಮ ದೇಹದ ಮೆಟಬಾಲಿಕ್ ಆಪರೇಷನ್ಸ್ ನಡೀಬೇಕು ಅಂತ ಆದ್ರೆ ದಿವಸಕ್ಕೆ 2 ಲೀಟರ್ ನೀರು ಬೇಕೇ ಬೇಕು. ಅಷ್ಟು ನೀರು ಕುಡಿದಿಲ್ಲ ಅಂತಂದ್ರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಹದಲ್ಲಿ 70% ನೀರು ಇರ್ತಕ್ಕಂಥದ್ದು, ಅದನ್ನ ಮೇಂಟೈನ್ ಮಾಡೋಕೆ ನೀರು ಬೇಕು ನಮ್ಗೆ. ಪ್ರಾಯಶಃ ಒಂದು ಸ್ನಾನ, ಬಟ್ಟೆ ಒಗೆಯೋದಕ್ಕೆ ನೀರು ಕಡಿಮೆ ಮಟ್ಟದಲ್ಲಿ ಆದ್ರೂ ಬೇಕು ನಮ್ಗೆ. ಸೊ ಆ ನೀರಿನ ಬಗ್ಗೆ ವಿವೇಚನಾಯುಕ್ತವಾದ ನಿರ್ಧಾರಗಳು ಬೇಕು ಅಂತ ನೀವು ಭಾವಿಸ್ಕೊಳ್ತೀರಿ. ನನ್ನ ಕಾಳಜಿ ಏನು ಅಂತ ಹೇಳಿದ್ರೆ, ಕರಾವಳಿ ಕರ್ನಾಟಕ, ಮಲೆನಾಡನ್ನು ಹೋದಾಗ ನಿಮ್ಗೆ ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ನೀರಿನ ಜಲಾಶಯಗಳಿದೆ. ಸೊ ನೀರಿನ ಕೆರೆಗಳಿವೆ. ಅದನ್ನ ಹೂಳೆತ್ತುವಂತ ಕೆಲಸವನ್ನ ನಾವು ಮೊದಲೇ ಮಾಡಿದ್ರೆ ನೀರು ಇರ್ತಿತ್ತು, ಅಂತರ್ಜಲ ಮಟ್ಟ ಜಾಸ್ತಿ ಆಗ್ತಿತ್ತು. ಅದಕ್ಕೆ ಎಕ್ಸಾಂಪಲ್ ಕೂಡ ಇದೆ ಸರ್. ಹೇಳಿ. ಬೆಳ್ತಂಗಡಿಯಲ್ಲಿ ಗುರುನಾನಕ ಕೆರೆ ಅಂತ ಇದೆ, ಗುರಾನ್ ಕೆರೆ ಅಂತ ಹೇಳ್ತಾರೆ. ಅಲ್ಲಿ ಲಾಸ್ಟ್ ಟೈಮು ಅದು ಹೂಳೆತ್ತಿದ್ರು ಸರ್. ಅಷ್ಟರವರೆಗೆ ನೀರು ನಿಲ್ತಿರ್ಲಿಲ್ಲ ಈ ಟೈಮ್ಗೆ. ಬಟ್ ಈ ಸಲ ನೀರು ನಿಂತಿದೆ ಸರ್. ಹೂಳೆತ್ತಿದ್ದ ಪರಿಣಾಮವಾಗಿ ಅಲ್ಲಿ ನೀರು ಫುಲ್ ಸ್ಟಾಕ್ ಆಗಿದೆ. ಹಾಗಾದ್ರೆ ನೋಡಿ ನಾವು ಎಲ್ಲಿ ಎಡವುತ್ತಿದ್ದೇವೆ ಅಂದರೆ, ಸುಮ್ಮನೆ ನಾಮಕವಾಗಿ ಮೇಲ್ಗಡೆಯಿಂದ ಇಟಾಚಿಯಿಂದ ಫೋಟೋ ತೆಗೆದು, ಅಂದರೆ ಜಸ್ಟ್ ಸ್ವಲ್ಪ ತೆಗೆದು ಮತ್ತೆ ಫೋಟೋ ತೆಗೆದು ಬಿಲ್ ಪಾಸ್ ಮಾಡ್ತಾ ಇದ್ದೀವಿ. ಇದು ಬಿಲ್ ಪಾಸ್ ಮಾಡಿ ನೆಕ್ಸ್ಟ್ ನಮ್ಮ ಲೈಫ್ ಇದು ಬಿಲ್ ಪಾಸ್ ಮಾಡ್ತೇವೆ ಅಂತ ಆಗಿದೆ. ಹೌದು. ಸೊ ಕಾರ್ಕಳದಲ್ಲಿ ನಾನು ಹೇಳುವಂತದ್ದು, ನನ್ನ ಊರು ಕಾರ್ಕಳ, ಆನೆಕೆರೆ ಅಥವಾ ಮಠದ ಕೆರೆ ಅಥವಾ ಸಿಗಡಿ ಕೆರೆಯನ್ನ ನಾವು ಪೂರ್ತಿಯಾಗಿ ಹೂಳೆತ್ತುವಂತ ಕೆಲಸಗಳನ್ನ ಮಾಡಿಬಿಟ್ರೆ ಯಾವ ಸಮಸ್ಯೆಗಳು ಬರ್ತಿರ್ಲಿಲ್ಲ. ಇಡೀ ಕಾರ್ಕಳಕ್ಕೆ ನೀರು ಸಿಕ್ತಿತ್ತು. ಆ ಕೆಲಸನ ಮಾಡಿಲ್ಲ ಅಂತ ಹೇಳೋ ಕಾಳಜಿ ನಂದು. ಸೊ ಹೂಳೆತ್ತುವಂತ ಕೆಲಸವನ್ನ ವೈಜ್ಞಾನಿಕವಾಗಿ ಮಾಡೋದು ಬಹಳ ಇಂಪಾರ್ಟೆಂಟ್ ಅಂತ ಹೇಳುವಂತದ್ದು. ಇನ್ನು ಸಸಿ ನಡುವಾಗ್ಲೂ ಬಹಳ ಜಾಗ್ರತೆ ಮಾಡೋದು. ನಾನು ನೀರ್ ಇಂಗಿಸುವಂತ ಸಸಿಗಳನ್ನ ನೆಡಬೇಕಂತ ಹೇಳುವಂತದ್ದು. ಖಂಡಿತ. ಅದು ದಕ್ಷಿಣ ನೀರನ್ನ ಹೀರುವಂತ ರಬ್ಬರ್ ನಂತಹ ಸಸಿ ನೆಡಿದ್ರೆ ನಿಮ್ ಖಂಡಿತವಾಗಿ ಸಂರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೊಂದು, ಭತ್ತ ಬೆಳಿಬೇಕಾದ್ರೆ ಶ್ರೀ ಪದ್ಧತಿಯಲ್ಲಿ ಬೆಳೆಸಿದಾಗ ಅದು ತುಂಬಾ ಕಡಿಮೆ ನೀರನ್ನ ತಗೊಳುತ್ತೆ. ತುಂಬಾ ಕಡಿಮೆ ನೀರಲ್ಲಿ ಒಳ್ಳೆ ಫಸಲನ್ನ ಕೊಡುತ್ತೆ. ಹಾಗಾಗಿ ನಾವು ಕೃಷಿಯಲ್ಲಿ ಕೂಡ ಲಿಮಿಟೆಡ್ ನೀರಲ್ಲಿ ಹೇಗೆ ಒಳ್ಳೊಳ್ಳೆ ಇದನ್ನ ತಗೊಳ್ಬಹುದು ಅಂತ ಹೇಳಿ. ಮತ್ತೆ ಇನ್ನೊಂದು ಉದಾಹರಣೆ ಕೊಡ್ತೀವಿ. ಈ ಕೊಡಪಾನದಲ್ಲಿ ನೀರನ್ನ ತಗೊಂಡೋಗಿ ಹೂ ಗಿಡಕ್ಕೆ ಹೀಗೆ ಪೈಪಲ್ಲಿ ಹಾರಿಸೋ ಬದಲು ಈ ನಾವು ವೇಸ್ಟೇಜ್ ಅಂತ ಹೇಳಿ ಬಿಸ್ಲರಿ ವಾಟರ್ ಬಾಟಲ್ ಏನಿದೆ ಅದನ್ನ ಎಸಿತೀವಲ್ವ ಸರ್, ಆ ಒಂದು ಬಾಟಲ್ಗೆ ನೀರನ್ನ ತುಂಬಿಸ್ಬಿಟ್ಟು ಅದಕ್ಕೆ ಸಣ್ಣದಾಗಿ ಸೂಜಿಯಲ್ಲಿ ಹೊಟ್ಟೆ ಮಾಡಿಬಿಟ್ಟು ಆ ಗಿಡದ ಬುಡದಲ್ಲಿ ಇಟ್ಟರೆ ಆ ನೀರು ಏನು ಹನಿ ನೀರಾವರಿ ಟೈಪಲ್ಲಿ ಬಿದ್ದು ಏನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಮಾತ್ರ ತಗೊಳುತ್ತೆ. ಹಾಗಾಗಿ ನಾವು ಆ ರೀತಿಯನ್ನು ಮಾಡ್ಬೋದು. ಈಗ ಅದನ್ನು ತೆಗೆದು ಎಷ್ಟು ಕಸ ಮಾಡೋ ಬದಲು ಒಂದು ಬಾಟಲನ್ನು ಯೂಸ್ ಮಾಡಿ ಒಂದು ಗಿಡಕ್ಕೆ ಸರಿಯಾಗಿ ನೀರು ಕೊಡ್ಬೋದಲ್ವಾ? ಆ ರೀತಿಯಾಗಿ ನಾವು ಯೂಸ್ ಮಾಡ್ಬೋದು. ಹೌದು. ನೀರಿನ ಸಂರಕ್ಷಣೆ ಬಗ್ಗೆ ನಮ್ಮ ಹತ್ರ ಎಲ್ಲ ಕೂಡ ಶಾರ್ಟ್ ರೇಂಜ್ ಪ್ಲಾನ್ಗಳೇ. ಸೊ ನೀರಿಗೆ ಫೋನ್ ಮಾಡಿದ್ರು ನಾವು ಟ್ಯಾಂಕರ್ ಕಳಿಸ್ಕೊಡ್ತೇವೆ. ನೀರಿಗೆ ಫೋನ್ ಮಾಡಿದ್ರು ಹೋಗಿ ಏನೋ ಟ್ಯಾಪ್ ಸರಿ ಮಾಡ್ಕೊಂಡ್ ಬರ್ತೇವೆ. ಬಟ್ ನನ್ನ ಕಾಳಜಿ ಏನಂದ್ರೆ ಲಾಂಗ್ ರೇಂಜ್ ಪ್ಲಾನ್ ಬೇಕು ಅಂತ ಹೇಳಿ, ದೀರ್ಘಕಾಲೀನ ಯೋಜನೆ ಬೇಕು. ಪ್ರಕಾಶ್, ನಿಮ್ಮ ಹತ್ರ ಯೋಜನೆಗಳಿದೆಯಾ? ದೀರ್ಘಕಾಲೀನ ಯೋಜನೆ ಅಂದ್ರೆ ನಾವೇನು ರೈನಿನ ಹಿಡಿದಿಟ್ಕೊಳ್ಬೇಕಷ್ಟೇ, ಮಳೆಯನ್ನ ಹಿಡಿದಿಟ್ಕೊಳ್ಬೇಕು. ಮಳೆಯನ್ನ ಹೇಗೆ ಹಿಡಿದಿಟ್ಕೊಳ್ಳೋದಂದ್ರೆ, ಅದಕ್ಕೆ ಇಂತಷ್ಟೇ ಮಟ್ಟಿನ ನಮ್ಮ ಜಾಗದಲ್ಲಿ ಒಂದಿಷ್ಟು ಹೊಂಡವನ್ನು ತೆಗೆದು ಅದನ್ನು ಕ್ಲೀನಾಗಿ ಕಾಂಕ್ರೀಟೀಕರಣ ಮಾಡಿ ಅದನ್ನು ನಾವು ಮನೆ ಫುಲ್ಲು ಟೆರೆಸ್ ಫುಲ್ಲು ಒಂದು ಕ್ಲೀನ್ ಮಾಡಿ ಮನೇನ ಕ್ಲೀನ್ ಮಾಡಿ ಮಳೆ ನೀರು ಬಿದ್ದಾಗ ಅದನ್ನು ಪೈಪ್ ಕಲೆಕ್ಷನ್ ಮಾಡಿ ಆ ಪೈಪ್ ಕಲೆಕ್ಷನಿಂದ ನೀರು ಸೀದವಾಗಿ ನಾವು ಮಾಡಿದಂಥ ಒಂದು ಹೊಂಡಕ್ಕೆ ಅದನ್ನು ತುಂಬುವಂತೆ ಮಾಡಬೇಕು. ನಾವು ಎಷ್ಟು ತುಂಬಿಸ್ತೀವೋ ನಮಗೆ ಎಷ್ಟು ಕಾಲಕ್ಕೆ ಅದು ಯೂಸ್ ಆಗುತ್ತೆ ಅಂದರೆ, ಈಗ ನಮ್ಮ ದೇವರಾಜ್ ಸರ್ ಅವರು ಹೇಳ್ತಿದ್ರು, ನಾನು 6 ವರ್ಷದ ನೀರನ್ನು ತಗೊಂಬಂದಿದ್ದೆ ಅಂತ. ಅವರು 6 ವರ್ಷದ ನೀರು ತಗೊಂಬಂದಿದ್ದಾರೆ ಅಂದರೆ ನಾವು ಯೋಚನೆ ಮಾಡಬೇಕಾಗತ್ತೆ, ನಮಗೆ 6 ವರ್ಷಕ್ಕೆ ಆ ನೀರು ಸಾಕಾದರೆ ನಾವು ವರ್ಷನೂ ಈ ರೀತಿಯಾದ ಪ್ಲ್ಯಾನ್ನ ಪ್ರತಿಯೊಂದು ಮನೆಯಲ್ಲೂ ಮಾಡಿದರೆ ನಮಗೆ ಅವರವರ ಮನೆಯಲ್ಲಿ ಅವರವರಿಗೆ ಎಷ್ಟು ಬೇಕು ನೀರು ಅಷ್ಟು ಉಳಿಯುತ್ತೆ ಸರ್. ನಿಮ್ಮ ಕಾಳಜಿ ಏನು ಅಂತ ಹೇಳಿ, ನನ್ನ ದೀರ್ಘಕಾಲೀನವಾದ ಯೋಜನೆಗಳ ಬಗ್ಗೆ? ಹೌದು ಸರ್, ನನ್ನ ಪ್ರಕಾರ ಏನಂದರೆ, ಈಗ ಯಾವುದೇ ಪ್ಲ್ಯಾನ್ ಮಾಡೋದು ಯಾರು ಕೂಡ ಮಾಡ್ತಾ ಇದ್ದಾರೆ ಸರ್. ಪ್ಲ್ಯಾನ್ ಯಾರು ಕೂಡ ಕೊಡ್ಬೋದು, ಪ್ಲ್ಯಾನ್ ಯಾರು ಕೂಡ ಮಾಡ್ಬೋದು, ಆದರೆ ಇಂಪ್ಲಿಮೆಂಟೇಷನ್ ಆಗ್ತಿಲ್ಲ. ಇಂಪ್ಲಿಮೆಂಟೇಷನ್ ಯಾಕೆ ಆಗ್ತಾ ಇಲ್ಲ ಅಂದರೆ ಜನರಲ್ಲಿ ಅರಿವಿನ ಕೊರತೆ ಇದೆ. ನನ್ನ ಪ್ರಕಾರ ಜನರಲ್ಲಿ ಅರಿವು ಮೂಡಿಸಬೇಕು ಒಂದು. ಇನ್ನೊಂದು ಏನಂದರೆ, ನಾವು ಈಗ ಎಲ್ಲೂ ಹೋದ್ರು, ಈಗ ನೀವು ಹೇಳಿದ್ರಿ, ಈಗಾಗಲೇ ಹೇಳಿದ್ರಿ ನೀವು, ನಾವು ವೈಜ್ಞಾನಿಕವಾಗಿ ಹೂಳೆತ್ತುವ ಕಾರ್ಯಕ್ರಮ ಆಗಬೇಕು ಅಂತ. ಹೂಳೆತ್ತುವ ಕಾರ್ಯಕ್ರಮ ಎಲ್ಲಿಂದ ನಡೆಯುವುದು? ಸರ್ಕಾರದಿಂದ ನಡೆಯುತ್ತಿದೆ. ಸರ್ಕಾರದಿಂದ ನಡೆಯಬೇಕಾದ್ರೆ ಕರಪ್ಷನ್ ಆಗ್ತಾ ಇದೆ. ಒಂದು ದೀರ್ಘಕಾಲೀನ ಈ ಪ್ಲ್ಯಾನ್ ಎಲ್ಲ ಮಾಡೋದು ಜೊತೆಗೆ ಜನರಲ್ಲಿ ಅರಿವು ಮೂಡಿಸಬೇಕು, ಈ ಕರಪ್ಷನ್ನ ನಿಲ್ಲಿಸಬೇಕು. ಜೊತೆಗೆ ನಾವು ಈಗ ಮಾಡ್ತಿರೋ ಅಂದರೆ ಬೋರ್ವೆಲ್ ಕೊರೆಸುವಂಥ ಇದೊಂದು
ಮೇನಿ ಅಂತ ಹೇಳ್ಬೇಕು. ಬೋರಲ್ಲಿ ಒಂದು ಮನೇಲಿ ಒಂದು ಸಿಗದಿದ್ರೆ ಇನ್ನೊಂದು ಈ ಥರ ಮಾಡುವಂಥದ್ದನ್ನ ನಿಲ್ಲಿಸಬೇಕು. ಇನ್ನೊಂದು ಗೌರ್ಮೆಂಟ್ ಒಂದು ರಿಜಿಸ್ಟರ್ ಮಾಡ್ತದೆ, ಒಂದು ಯಾವುದು ಬಿಲ್ಡಿಂಗಲ್ಲಿ ರಿಜಿಸ್ಟರ್ ಮಾಡುವಾಗ ಅವರಿಗೆ ಕಂಪಲ್ಸರಿ ಹಾಗೆ ಹೇಳಬೇಕು. ಈಗ ವಾಣಿಜ್ಯ ಸಂಕೀರ್ಣ ಎಲ್ಲ ಮಾಡ್ತಾರೆ, ಅವರಿಗೆ ಅವರ ಕಾಂಪೌಂಡ್ ಸುತ್ತ ಕೂಡ ಮರ ಇರಬೇಕು. ಯಾಕಂದರೆ ಆ ಬಿಲ್ಡಿಂಗ್ ಅಬ್ಸರ್ವ್ ಮಾಡೋದು ನೈಟ್ ಹೊರಗೆ ಬಿಡುವಾಗ ಆ ಮರಗಳು ಹೀರ್ಕೊಳ್ತವೆ. ಆಗ ನಮ್ಮ ಮುಂದಿನ ಪೀಳಿಗೆಗೆ ಇದೊಂದು ಹೆಲ್ಪ್ ಆಗ್ತದೆ ಅಂತ ಹೇಳಿ ಈ ರೀತಿಯ ನಾವು ಮುಂದೆ ಯೋಜನೆ ಹಾಕೊಂಡಾಗ ಖಂಡಿತ ನಾವು ಈ ಸಮಸ್ಯೆಯಿಂದ ಹೊರಗೆ ಬರ್ಬೋದು. ಯಾಕಂದ್ರೆ ತತ್ಕಾಲದ ಯೋಜನೆಗಳಿಗಿಂತ ದೀರ್ಘಕಾಲದ ಯೋಜನೆಗಳು ಬೇಕು ಅಂತ ಹೇಳಿ ನಿಮ್ಮ ಹತ್ರ ಏನು ಯೋಜನೆಗಳಿದೆ ಸರ್? ನನ್ನ ಹತ್ರ ಸಲಹೆ ಕೊಡ್ತೀರಾ ಸರ್ಕಾರಕ್ಕೆ? ಸಲಹೆ ಅಂದ್ರೆ ಸರ್ಕಾರಕ್ಕೆ ಮೊದಲನೇದಾಗಿ ಪಾಲಿಸಿಯನ್ನ ಜಾರಿಗೆ ತರಬೇಕಾಗುತ್ತೆ. ಯಾಕಂದ್ರೆ ಪ್ರತಿಯೊಬ್ರು ಈಗ ನೋಡಿ, ನಾವು ಬಾಯಲ್ಲಿ ಹೇಳ್ತೀವಿ ಅಂದ್ರೆ ಯಾರು ಕೂಡ ಕೇಳಲ್ಲ. ಇಲ್ಲ, ನಾವು ಪಾಲಿಸಿ ಬಂದಿದೆ, ಅದೇನಾದ್ರು ಶಿಕ್ಷೆ ಆಗತ್ತೆ ಈ ರೀತಿ ಮಾಡ್ದಿದ್ರೆ ಅಂತ ಹೇಳಿ ಒಂದು ಭಯ ಇದ್ರೆ ಖಂಡಿತವಾಗ್ಲೂ ಅವ್ರು ಮಾಡೇ ಮಾಡ್ತಾರೆ. ಹಾಗಾಗಿ ನನ್ನ ಪ್ರಕಾರ ಪಾಲಿಸಿಗಳು ಬರಬೇಕು. ಪ್ರತಿಯೊಂದು ಮನೆ ಕಟ್ಟುವಾಗ್ಲೂ ಕೂಡ ಅವರು ಮಳೆ ನೀರು ಕೊಯ್ಲನ್ನ ಕಂಪಲ್ಸರಿ ಮಾಡಬೇಕು. ಯಾಕಂದ್ರೆ ಮಳೆ ನೀರನ್ನ ಹರಿದು ಹೋಗ್ಲಿಕ್ಕೆ ಬಿಡಬಾರ್ದು. ಹಾಗಾಗಿ ಮಳೆ ನೀರ ಶೇಖರಣೆಗೆ ಪ್ರತಿಯೊಬ್ಬರ ಮನೆಯಲ್ಲೂ ಮಳೆ ನೀರು ಕೊಯ್ಲು ಆಗಬೇಕು. ಮತ್ತೊಂದು ಇಂಗು ಗುಂಡಿಗಳ ರಚನೆ ಆಗಬೇಕು. ಪ್ರತಿಯೊಂದು ಊರಿನಲ್ಲೂ ಕೂಡ, ಒಂದು ಗ್ರಾಮಗಳಲ್ಲಿ ಕೂಡ ಒಂದು ವನ ಅನ್ನೋದು ಇರಲೇಬೇಕು. ಯಾಕಂದ್ರೆ ಊರಿಗೊಂದು ವನ ಇದ್ರೆ ತಾನೇ ಒಂದು ಇದು ಮಾಡ್ಲಿಕ್ಕೆ ಸಾಧ್ಯ. ಮಳೆ ನೀರನ್ನ ನಾವು ಮಳೆಯನ್ನ ಬರಬೇಕು ಅಂದ್ರೆ ಹಾಗಾಗಿ ಪ್ರತಿಯೊಬ್ರು ಮರಗಿಡಗಳನ್ನ ನೆಡಬೇಕು, ಬೆಳೆಸಬೇಕು, ಕಾಡನ್ನ ಹೆಚ್ಚಿಗೆ ಮಾಡಬೇಕು, ವನ್ಯ ಪ್ರಾಣಿಗಳ ರಕ್ಷಣೆಯನ್ನ ಮಾಡಬೇಕು. ಹಾಗಾಗಿ ನನ್ನ ಪ್ರಕಾರ ಹೇಳೋದಂದ್ರೆ ಮೊದಲನೇದಾಗಿ ಪರಿಸರಕ್ಕೆ ಮರಳಿ, ಪರಿಸರವನ್ನ ಉಳಿಸಿ ಬೆಳೆಸಿ, ಅದು ನಿಮ್ಮನ್ನ ಕಾಪಾಡುತ್ತೆ ಅಂತ ಹೇಳಿ ಅಷ್ಟೇ. ಸ್ನೇಹಿತರೆ, ಬಹಳ ಸುಂದರವಾಗಿರ್ತಕ್ಕಂಥ ಡಿಬೇಟ್ ಅನ್ನ ಮುಗಿಸುವಂತ ಹೊತ್ತು ವಿದ್ಯಾರ್ಥಿಗಳು ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ಅವ್ರು ಹೇಳಿರ್ತಕ್ಕಂಥ ಮಾತನ್ನು ನಾನು 2 ವಾಕ್ಯದಲ್ಲಿ ಪೂರ್ತಿ ಮಾಡ್ತೇನೆ, ಸಮರೈಸ್ ಮಾಡ್ತೇನೆ. ಪರಿಸರವನ್ನ ನಾವು ಕಾಪಾಡಿದ್ರೆ ಪರಿಸರ ನಮ್ಮನ್ನು ಕಾಪಾಡ್ತದೆ. ಪರಿಸರವನ್ನ ನಾವು ಎಷ್ಟು ಚೆನ್ನಾಗಿ ಕಾಪಾಡ್ತೇವೆ, ಸಂರಕ್ಷಣೆ ಮಾಡ್ತೇವೆ, ಪರಿಸರ ನಮಗೆ ಅಷ್ಟೇ ಚೆನ್ನಾಗಿ ರಿಟರ್ನ್ಸ್ ಕೊಳ್ಳಿ ಸ್ಟಾರ್ಟ್ ಮಾಡ್ತದೆ. ಒಂದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಆಟ ಇದೆ ಚೀನಾದಲ್ಲಿ. ಅದೇನಪ್ಪಾ ಅಂತ ಹೇಳಿದ್ರೆ ಬೂಮರಾಂಗ್ ಅಂತ ಹೇಳಿ. ನಾವು ಆ ಬೂಮರಾಂಗ್ನ ಆಟದ ವಸ್ತುವನ್ನು ಎಷ್ಟು ವೇಗವಾಗಿ ಬಿಸಾಡ್ತೇವೋ ಅದಷ್ಟೇ ವೇಗವಾಗಿ ಬಂದು ನಮ್ಮ ಮುಖಕ್ಕೆ ಬಡಿಯುವಂಥದ್ದು. ಇದು ಪರಿಸರ ಕೂಡ ಹಾಗೆ ಆಗ್ತಾ ಇದೆ. ಪರಿಸರವನ್ನು ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆದರೆ ಅತಿ ಅದ್ಭುತವಾಗಿರ್ತಕ್ಕಂಥ ಪರಿಸರವನ್ನ ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ವರ್ಷ ನಮಗೆ ಬರಗಾಲ ಬಂದಿದೆ, ಇದು ಇಡೀ ಜೀವನಕ್ಕೆ ಪಾಠ ಆಗಬೇಕು. ಸ್ನೇಹಿತರೆ, ಮುಂದೆ ಯಾವತ್ತೂ ಕೂಡ ಕರಾವಳಿ ಕರ್ನಾಟಕ ಅಥವಾ ಮಲೆನಾಡಿಗೆ ಬರಗಾಲ ಬರಬಾರ್ದು. ನೀರಿನ ಸಂರಕ್ಷಣೆ ಮಾಡುವಂಥ ಪಾಠ ಪ್ರತಿಯೊಬ್ಬರು ಕಲಿಯಬೇಕು. ಜಲಶಿಕ್ಷಣ ಅತ್ಯಂತ ಸಣ್ಣ ವಯಸ್ಸಿನ ಮಕ್ಕಳಿಗೆ ಕೂಡ ಬೇಕು ಅಂತ ಭಾವಿಸ್ಕೊಳ್ತಿರ್ತೇನೆ. ಡಿಬೇಟ್ ಅನ್ನ ಮುಗಿಸ್ತಾ ಇದ್ದೇವೆ. ತುಂಬಾ ಸುಂದರವಾಗಿ ಮಾತಾಡಿರ್ತಕ್ಕಂತಹ ಸುದೀಪ್ ಅವರಿಗೆ, ದರ್ಶಿನಿ ಅವರಿಗೆ ಮತ್ತೆ ಪ್ರಕಾಶ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ತುಂಬಾ ಚೆನ್ನಾಗಿ ಮಾತಾಡಿದಿರಿ. ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ಮುಂದಿನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ವಿಶ್ ಆಲ್ ದ ಬೆಸ್ಟ್.